ಸ್ವಾಗತ. Everybody. ಸೊ ಎಲ್ರಿಗೂ ಕೂಡ ನಮಸ್ಕಾರ ಅಗೇನ್. ನಮಸ್ಕಾರ ಕರ್ನಾಟಕ. ಕೆಚ್ಚದೆಯ ಕನ್ನಡಿಗರ ಬೀಡು ಕರುಣೆ ತುಂಬಿದ ಕರುನಾಡಿಗರ ಸಮಸ್ತ ಕುಲಕೋಟಿ ಕನ್ನಡ ಬಂಧುಗಳಿಗೆ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ ಸೀಸನ್ 1ರ ಸೆಮಿ ಫಿನಾಲೆಗೆ ಸ್ವಾಗತ ಸುಸ್ವಾಗತ. ಬರೀ ಜೋರಾದಂತಹ ಚಪ್ಪಾಳೆ. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ ಅರ್ಪಿಸುವಂತಹ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆ. ಜೋರಾದಂತಹ ಚಪ್ಪಾಳೆ. ಎಸ್, ಕಾರ್ಯಕ್ರಮ ಶುರುವಾಗಿದೆ, ಅದು ಕೂಡ ಈಗ ಸೆಮಿ ಫಿನಾಲೆ ಹಂತದಲ್ಲಿದೆ. ಎಕ್ಸಾಕ್ಟ್ಲಿ, ಬಿಕಾಸ್ ಮಹಾಯುದ್ಧ ಮುಗಿದ ಮೇಲೆ ಮತ್ತೆ ಇನ್ನೊಂದು ಅಖಾಡ ತೆರೆದುಕೊಂಡಿದೆ. ಈ ಯುದ್ಧದಲ್ಲಿ ಗೆದ್ದು ಇನ್ನು ಬಾಕಿ ಇರುವಂತಹ ಒಂದೇ ಒಂದು ಮೆಟ್ಟಿಲನ್ನ ಯಾರು ಗೆದ್ದು ನಿಲ್ತಾರೋ ಅಂಡ್ ಜೊತೆಗೆ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ ಎನ್ನುವಂತಹ ಪಟ್ಟವನ್ನ ಕರ್ನಾಟಕದ ಯಾವ ಪ್ರತಿಭೆ ಹೊತ್ತುಕೊಂಡು ಮೆರಿತಾರೆ ಎನ್ನುವಂತಹ ಕಾಯೋದಕ್ಕೆ ಇರುವಂತಹ ಕೇವಲ ಒಂದು ಹೆಜ್ಜೆಯ ಹಿಂದಿನ ಹೆಜ್ಜೆಯಲ್ಲಿ ಮಾತ್ರ ಇದ್ದೇವೆ. ಮತ್ತೆ ಸೌಮ್ಯ, ನಾವು ತಡ ಮಾಡಿದ್ರೆ ಕರ್ನಾಟಕ ನಮ್ಮನ್ನ ಕ್ಷಮಿಸೋದಿಲ್ಲ. ಸ್ಟಾರ್ಟ್ ಮಾಡೋಣ ಅನ್ಸುತ್ತೆ ಅಲ್ಲ? ಕರೆಕ್ಟ್. ಓಕೆ, ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಮುಖಾಂತರ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ our judges. ಬರ್ಲಿ ಜೋರಾದಂತಹ ಚಪ್ಪಾಳೆ. so hardcore ye sare nodu aaya hil jaye floor. Come on guys, make some noise. ಕರ್ನಾಟಕ ಬರ್ಲಿ ಜೋರಾದ ಚಪ್ಪಾಳೆ. ನಮ್ಮ ಬ್ಯೂಟಿಫುಲ್ ಟ್ಯಾಲೆಂಟೆಡ್ ಅಂಡ್ ಹ್ಯಾಂಡ್ಸಮ್ ಗಾರ್ಜಿಯಸ್ ಮೂವರು ಜಡ್ಜಸ್ ಗಳಿಗೆ ವೆಲ್ಕಮ್ ಸುಮಿತ್ ಸರ್, ವೆಲ್ಕಮ್ ಸಾಕ್ಷಿ ಮೇಡಮ್ ಅಂಡ್ ಸೂರಜ್ ಸರ್. ಥ್ಯಾಂಕ್ ಯು ಒನ್ಸ್ ಅಗೇನ್. ವೆಲ್ಕಮ್ ನಮ್ಮ ಕರ್ನಾಟಕ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಅಂಡ್ ವೆಲ್ಕಮ್ ಸುಮಿತ್ ಅವರೇ, ಸ್ವಾಗತ. ಓಕೆ, ಸೊ ಜಡ್ಜಸ್ ಬಂದಾಯ್ತು, ಕಂಟೆಸ್ಟೆಂಟ್ ರೆಡಿ ಇದ್ದಾರೆ. ಅದಕ್ಕಿಂತ ಮೊದಲು ಸೆಮಿ ಫಿನಾಲೆ, ನೀವು ಮಾತಾಡದೆ ಅಲ್ಲಿಗೆ ಹೋಗೋಕ್ಕಿಲ್ಲ. ಸೊ ಯಾರು ಫಸ್ಟ್ ಮಾತಾಡ್ತೀರಾ? ಎಲ್ಲರೂ ಸುಮಿತ್ ಮುಖ ನೋಡ್ತಾ ಇದ್ದಾರೆ. ಎಸ್, ಎಲ್ರಿಗೂ ನಮಸ್ಕಾರ. ಕಾಂಪಿಟೇಷನ್ ಹೀಟ್ ಜಾಸ್ತಿ ಆಗಿದೆ ಅಂತ ಅನಿಸ್ತಿದೆ. ಎಲ್ಲ ಪಾರ್ಟಿಸಿಪೇಟ್ ಆಗಲಿ, ಗ್ರೂಪ್ ಆಗಲಿ ವೆಲ್ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ ಅಂತ ನನಗೆ ಅನಿಸ್ತಿದೆ. ಸೊ ಎಸ್, ನಮ್ಮದು ಎಕ್ಸ್ಪೆಕ್ಟೇಷನ್ ಪ್ಲೀಸ್ ಡಿಸಪಾಯಿಂಟ್ ಮಾಡಬೇಡಿ ಅಂತ ನಂದು ಒಂದು ರಿಕ್ವೆಸ್ಟ್ ಅಷ್ಟೇ. ಸೊ ಎಲ್ಲರಿಗೆ ಆಲ್ ದ ಬೆಸ್ಟ್, ಚೆನ್ನಾಗಿ ಪರ್ಫಾರ್ಮ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗಿ. ಓಕೆ, ಸಾಕ್ಷಿ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಸೊ ನಮ್ಮ ಕರ್ನಾಟಕಸ್ ಬೆಸ್ಟ್ ಡಾನ್ಸರ್ ಈಗಾಗಲೇ ಮನೆಯಲ್ಲೂ ತುಂಬ ಸದ್ದು ಮಾಡ್ತಾ ಇದೆ. ಸೊ ನಮಗೆ 3 ಜನ ಜಡ್ಜಸ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ನಮ್ಮನ್ನು ಡಿಸಪಾಯಿಂಟ್ ಮಾಡಲ್ಲ ಅನ್ನೋ ಭರವಸೆ ನನಗಿದೆ. ಸೊ ಎಲ್ಲರೂ ನಿಮ್ಮ ಬೆಸ್ಟ್ನ ಕೊಡಿ, 200%ನ ಹಾಕಿ. ಆಲ್ ದ ವೆರಿ ಬೆಸ್ಟ್. ಓವರ್ ಟು ಸೂರಜ್ ಸನ್ನೀಲ್, ನಿಮ್ಮ ಒಪಿನಿಯನ್ ಕಂಟೆಸ್ಟೆಂಟ್ಗೆ. ಆ್ಯಕ್ಚುಲಿ ನನಗೆ ತುಂಬ ಖುಷಿ ಆಗ್ತಿದೆ. ಸೋಷಿಯಲ್ ಮೀಡಿಯಾ ಆಗಿರಲಿ ಅಥವಾ ಚಾನೆಲ್ ಕಡೆಯಿಂದ ಕರ್ನಾಟಕ ಬೆಸ್ಟ್ ಡ್ಯಾನ್ಸಿಗೆ ಒಂದು ಒಳ್ಳೆ ಓಪನಿಂಗ್ ರೆಸ್ಪಾನ್ಸ್ ಸಿಕ್ಕಿರೋದು. ಥ್ರೂ ಔಟ್ ಕರ್ನಾಟಕದಿಂದ ಒಳ್ಳೆ ರೆಸ್ಪಾನ್ಸಿಂದ ಈ ಶೋ ಹಿಟ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮ್ಮನ್ನು ನೋಡಿ ಸಪೋರ್ಟ್ ಮಾಡ್ತಿರೋದಕ್ಕೆ. ಆ್ಯಂಡ್ ಸೆಮಿ ಫಿನಾಲೆಗೆ ಬಂದಿದ್ದೇವೆ, ದೊಡ್ಡ ಜವಾಬ್ದಾರಿ. ಇವತ್ತು ಕಂಟೆಸ್ಟ್ನವರಿಗೆ ಸೆಮಿ ಫಿನಾಲೆಯಲ್ಲಿ 2 ರೌಂಡ್ಸ್ ಪಾಸ್ ಆಗಬೇಕು. ಫಿನಾಲೆಗೆ ಅಷ್ಟು ಈಸಿಯಾಗಿ ನಾವು ಕರ್ನಾಟಕ ಬೆಸ್ಟ್ ಡಾನ್ಸರ್ ಕೊಡೋಕ್ಕಾಗಲ್ಲ. ಸೊ ರೌಂಡ್ 1 ಆ್ಯಂಡ್ ರೌಂಡ್ 2 ಇರುತ್ತೆ. ರೌಂಡ್ 1ನಲ್ಲಿ ಗ್ರೂಪ್ ಜೊತೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಆ್ಯಂಡ್ ರೌಂಡ್ 2ಅಲ್ಲಿ ಸ್ಪೆಷಲ್ ಆಗಿ ಅವರ ಗುರು ಶಿಷ್ಯರ ಬಾಂಧವ್ಯ ನೋಡಲಿಕ್ಕೆ ಸಿಗುತ್ತೆ. ಅದು ಡಾನ್ಸ್ ವಿತ್ ಕೊರಿಯೋಗ್ರಾಫರ್ ರೌಂಡ್. ಸೊ ಈ 2 ರೌಂಡ್ನ ಮಾರ್ಕ್ಸ್ ಒಟ್ಟು ಮಾಡಿ, ಅಂದರೆ ಕ್ಯುಮ್ಯುಲೇಟಿವ್ ಮಾರ್ಕ್ಸ್ ಮಾಡಿ ನಾವು ಫಿನಾಲೆಗೆ ರಿಸಲ್ಟ್ನ ಅನೌನ್ಸ್ ಮಾಡಲಿಕ್ಕಿದೆ. ಸೊ ಆಲ್ ದ ವೆರಿ ಬೆಸ್ಟ್ ಟು ಆಲ್ ದ ಕಂಟೆಸ್ಟೆಂಟ್ಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳು. ಜೊತೆಗೆ ನಿಮ್ಮ ಹಾಟ್ ಆಗಿರುವಂತಹ ಹಾಟ್ ಸೀಟ್ ನಿಮ್ಗೋಸ್ಕರ ವೈಟ್ ಮಾಡ್ತಾ ಇದೆ. ದಯವಿಟ್ಟು ಕಾರ್ಯಕ್ರಮವನ್ನು ಹಾಟ್ ಆಗಿ ಇಟ್ಕೊಂಡು ಅಲ್ಲಿ ಜಡ್ಜ್ಮೆಂಟ್ ಕೊಡಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ನಿಂತು ಮಾತಾಡೋಕ್ಕಿಂತ ಅಲ್ಲಿ ಕುತ್ಕೊಂಡು ಜಡ್ಜ್ಮೆಂಟ್ ಕೊಡೋದು ತುಂಬಾ ಕಷ್ಟದ ಕೆಲಸ, ಅಷ್ಟೇ ಶಾಪ ಕೂಡ ಬೀಳುತ್ತೆ ನಿಮ್ಗೆ. ಎಸ್, ಆಫ್ ಕೋರ್ಸ್. ಸೊ ನಿಮ್ಮ ಕೆಲಸಕ್ಕೆ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ಲೀಸ್ ಹ್ಯಾವ್ ಯುವರ್ ಸೀಟ್ಸ್. ಥ್ಯಾಂಕ್ ಯು ವೆರಿ ಮಚ್. ಜನಗಳು, ಕಂಟೆಸ್ಟೆಂಟ್ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ನಮ್ಮ ಸ್ಪೆಷಲ್ ಗೆಸ್ಟ್ ಅನ್ನು ವೇದಿಕೆಗೆ ಬರಮಾಡಿಕೊಳ್ಳಿಕ್ಕೆ. ಸೊ ಅಫ್ಕೋರ್ಸ್ ನೀವಂತೂ ರೆಡಿ ಆಗಿದ್ದೀರಾ. ಸೊ ಅಷ್ಟೇ ಚೆನ್ನಾಗಿ ಕಾಣಿಸಲ್ಲ, ಸೆಕೆಂಡರಿ. ಪರವಾಗಿಲ್ಲ. ಓಕೆ, ಸೊ ಕನ್ನಡಿಗರೇ, ಇವತ್ತು ನಮ್ಮ ಜೊತೆ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ ಅರ್ಪಿಸುವಂತಹ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ ಇದರ ಮೊದಲನೆಯ ಸ್ಪೆಷಲ್ ಅತಿಥಿ ಇವತ್ತು ನಮ್ಮ ಜೊತೆ ಕೆಲವೇ ಹೊತ್ತಿನಲ್ಲಿ ವೇದಿಕೆಗೆ ಬರಲಿಕ್ಕಿದ್ದಾರೆ. ಸೊ ವಿ ಹ್ಯಾವ್
ವೆರಿ ಟ್ಯಾಲೆಂಟೆಡ್, ವೆರಿ ಬ್ಯೂಟಿಫುಲ್. ಅದೆಷ್ಟೋ ಕನ್ನಡಿಗರ ಮನಸ್ಸನ್ನು ಆದ್ಯ ಎಂಬ ಹೆಸರಿನಿಂದ ಗಟ್ಟಿಮೇಳದ ಮುಖಾಂತರ ಜನರ ಕನ್ನಡಿಗರ ಮನಸ್ಸನ್ನು ಗೆದ್ದು, ಜೊತೆಗೆ ಅಣ್ಣ ತಂಗಿಯ ಜ್ಯೋತಿಯಾಗಿ ವಿಲ್ಲನ್ ಟು ಹೀರೋಯಿನ್ ಆಗಿ ಅದೆಷ್ಟೋ ಸಿನಿಮಾಗಳಲ್ಲಿ ತಮ್ಮ ನಟನೆಯ ಮೂಲಕ ಅವರ ಜನ ಮಂದಿಗಳ ಮನಸ್ಸನ್ನು ಗೆದ್ದಿರುವಂತಹ ವೆರಿ ಬ್ಯೂಟಿಫುಲ್, ವೆರಿ ಟ್ಯಾಲೆಂಟೆಡ್ ಯಾರಾಗಿರ್ಬೋದು? ಅದಕ್ಕೂ ಒಂದು ಕ್ಲೂ ಇದೆ. ಜಿ ಕನ್ನಡ ವಾಹಿನಿಯ ಜಿ ಕುಟುಂಬ ಅವಾರ್ಡ್ಸ್ ನ ದ ಬೆಸ್ಟ್ ಸಹೋದರಿ ಎನ್ನುವಂತಹ ಟೈಟಲ್ ಅನ್ನ ಗೆದ್ದಿರುವಂತಹ ನಮ್ಮ ತುಳುನಾಡಿನ ಕರಾವಳಿಯ ಬೆಳಕು ಮೈಯಿನ ಬೆಡಗಿ Anvita Sagar on stage, please. So, ladies and gentlemen, put your hands together for our special guest, Anvita Sagar on stage, please. ಕರುನಾಡು ಜೋರದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ನಮ್ಮ ಕರಾವಳಿಯ ಹೆಮ್ಮೆಯ, ನಮ್ಮ ಕರುನಾಡು ಮೆಚ್ಚಿದಂತಹ ಸಹೋದರಿ, ನಮ್ಮ ಪ್ರೀತಿಯ ಅನ್ವಿತಾ ಸಾಗರ್, ನಮ್ಮ ಇವತ್ತಿನ ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ಸ್ ನ ಸೆಮಿಫಿನಾಲೆಯ ಸುಂದರ ವೇದಿಕೆಗೆ ಸುಂದರವಾದಂತಹ ಹುಡುಗಿಯನ್ನ ಸ್ವಾಗತಿಸಿಕೊಳ್ತಾ ಇರುವಂತದ್ದು. ಪ್ರೀತಿಯ ಸ್ವಾಗತ ಮೇಡಮ್. ಮತ್ತೊಮ್ಮೆ ನಮ್ಮ ಸೆಮಿಫಿನಾಲೆಯ ಎಲ್ಲ ಕರ್ನಾಟಕಗಳು ಕಾಯ್ತಾ ಇದ್ದಾರೆ. ಓಕೆ, ಸೊ ಬ್ಯೂಟಿಫುಲ್ ಆಗಿರುವಂತ, ಅಲ್ಲ ಈ ಕಡೆ ಬಂದು ನಿಂತ್ಕೊಳ್ಳಿ. ಇದು ಬೆಸ್ಟ್ ಬಂದವರನ್ನೆಲ್ಲ ಆ ಕಡೆ ಕರ್ಕೊಂಡು ನಾವಿಲ್ಲಿ ನಿಂತು ಮಾತಾಡುವ ಅಂತ. ಓಕೆ ಅನ್ವಿತಾ ಅವರೇ, ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಪ್ರೀತಿಯ ಸ್ವಾಗತ. ಇವತ್ತು ಸೆಮಿಫಿನಾಲೆಯ ವೇದಿಕೆಯಲ್ಲಿ ನೀವು ನಮ್ಮ ಜೊತೆ ಬಂದದ್ದು ನಮಗೂ ಕೂಡ ಸಂತೋಷದ ವಿಷಯ. ಈಗ ನಾನು ಜಾಸ್ತಿ ಮಾತಾಡೋಕ್ಕಿಂತ ನೀವು ಆ ಕಡೆ ನಿಂತ್ಕೊಳ್ಳಿ. ಓಕೆ, ಸೊ ಅನ್ವಿತಾ ಅವರ ಮಾತಿಗೋಸ್ಕರ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಮೊದಲನೇದಾಗಿ ವೇದಿಕೆಗೆ ಸ್ವಾಗತ. ಹಾಗೆಯೇ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಮಾತುಗಳು. ಮಾತಾಡಲ್ಲ ಸುಮ್ಮನೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಇಲ್ಲಿ ಬಂದಿರೋದು ನಿಮಗೆ ಖುಷಿನಲ್ಲ ನನಗೆ ಗೊತ್ತಿಲ್ಲ, ಬಟ್ ನೀವು ನನ್ನ ಇಲ್ಲಿ ಕರೆದಿರೋದು ಡೆಫಿನೆಟ್ಲಿ ನನಗೆ ತುಂಬ ಖುಷಿ. KBD ಬಗ್ಗೆ ತುಂಬ ಕೇಳಿದ್ದೀನಿ, ಯಾಕಂತಂದರೆ ಕರ್ನಾಟಕದಿಂದ ಸುಮಾರು ಜಿಲ್ಲೆಗಳಿಂದ ಕರ್ಕೊಂಡು ಬಂದಿರೋಂಥ ಡ್ಯಾನ್ಸರ್ಸ್ ಇಲ್ಲಿದ್ದಾರೆ ಅಂತ ಕೂಡ ಕೇಳಿದ್ದೀನಿ. ನಾನು ಅಲ್ಲಿ ಕೂತ್ಕೊಂಡು ಜಡ್ಜ್ ಮಾಡೋಷ್ಟು ದೊಡ್ಡೋಳಲ್ವೋ ನನಗೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಒಂದು ಆಡಿಯನ್ಸ್ ಆಗಿ ಐ ಹ್ಯಾವ್ ಟು ಎಂಜಾಯ್ ಮಾಡೋಕ್ಕೋಸ್ಕರ ಅಂತಲೇ ಬಂದಿರೋದು. ಸೊ ಡ್ಯಾನ್ಸ್ ಇಸ್ ಮೈ ಫೇವ್ರೆಟ್. ಏನು ತುಂಬ ಸ್ಯಾಡ್ ಆಗಿರಬೇಕಾದ್ರೆ ಅಥವಾ ಏನೂ ಮಾಡೋಕ್ಕಿಲ್ಲದೆ ಇರಬೇಕಾದ್ರೆ ಮಾಡೋದೇ ಡ್ಯಾನ್ಸ್ನ ಅಥವಾ ಕುಕ್ಕಿಂಗ್ನ. ಸೊ ಡ್ಯಾನ್ಸ್ ಇಸ್ ಮೈ ಫಸ್ಟ್ ಪ್ರಿಫರೆನ್ಸ್. ಸೊ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ, ಯಾಕೆ ಅಂತಂದರೆ ಕೇಳಿ ಬಂದಿರೋ ಪ್ರಕಾರದಿಂದ ತುಂಬಾ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದೆ ಈ ಪ್ರೋಗ್ರಾಮಿಂದ. ಆ್ಯಂಡ್ ಯಾಕೆ ಪಾಪ ಅವರನ್ನು ಆ ಕಡೆ ಕಳಿಸ್ತೀರಾ? ಅವ್ರು ನನಗೆ ಗೊತ್ತು, ಒಂದು ಅಣ್ಣನ ಸಮಾನ ಅವರು. ಸೊ ಆಬ್ವಿಯಸ್ಲಿ ಏನಕ್ಕೆ ಎಂತ ಮರ ಬಂದವರೆಲ್ಲ ಇದನ್ನೇ ಮಾಡಿದ್ರು ನಾನು ಎಂತ ಮಾಡೋದು? ನಾನು ಅವರನ್ನ 2 years 3 years ಗೊತ್ತು. ಒಂದು ನ್ಯಾಷನಲ್ ಕಾಂಪಿಟೇಷನ್ ಕೂಡ ಜಾಯಿಂಟ್ ಆಗಿದ್ವಿ. ಅಂಡ್ ಅನ್ವಿತ್ ಅವ್ರಿಗೆ ಯಾವಾಗಲೂ ಮರಿಲಿಕ್ಕಿಲ್ಲ. ಯಾರು ಕೊಡದೇ ಇರುವಂತಹ ಒಂದು ವಾರ್ಮ್ ಗ್ರ್ಯಾಂಡ್ ವೆಲ್ಕಮ್ ಅನ್ನು ಕೊಟ್ಟಿದ್ದು ಅದು ನಾಗರಾಜನ. ಯಾವಾಗ ನೆನಪಿರುತ್ತೆ ಅವ್ರಿಗೆ. ಬಟ್ ಎನಿವೇಸ್, ಆಲ್ ದ ಬೆಸ್ಟ್ ಟು ಆಲ್ ದ ಕಂಟೆಸ್ಟೆಂಟ್ಸ್. ಚೆನ್ನಾಗಿ ಮಾಡಿ. ಸೆಮಿಫಿನಾಲೆ ಬೇರೆ, ಸೊ ಸೆಮಿಫಿನಾಲೆ ಆದಮೇಲೆ ಒಂದೇ ಸ್ಟೆಪ್ಪು, ಅದು ಫಿನಾಲೆ. ಯಾವುದೇ ರೀತಿಯ ಮಿಸ್ಟೇಕ್ಸ್ ಇಲ್ಲದೇ ಚೆನ್ನಾಗಿ ಮಾಡಿ ದ ಬೆಸ್ಟ್ ಟೀಮ್ ವಿನ್ ಅಂತ ಕೇಳ್ಕೊಳ್ತೇನೆ. ಓಕೆ ಅನ್ವಿತಾ ಅವರೇ, ಸೊ ನಿಮಗೋಸ್ಕರ ಸ್ಪೆಷಲ್ ಆಗಿರುವಂಥ ಹಾಟ್ ಸೀಟ್, ಕೂಲ್ ಆಗಿರುವಂತಹ ಸೀಟ್ ಕಾಯ್ತಾ ಇದೆ. ಡೆಫಿನೆಟ್ಲಿ ಅಲ್ಲಿ ಕೂತ್ಕೊಂಡು ಕಾರ್ಯಕ್ರಮವನ್ನು ನೋಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ತುಂಬಾ ಬಿಡುವಿಲ್ಲದ ಸಮಯದಲ್ಲಿ ನಮ್ಮ ಮೇಲೆ, ನಮ್ಮ ಕರ್ನಾಟಕದ ಎಲ್ಲ ಪ್ರತಿಭೆಗಳ ಮೇಲೆ ಪ್ರೀತಿ ಇಟ್ಟು ಬಂದಿದ್ದಕ್ಕಾಗಿ ಕರ್ನಾಟಕದ ಪರವಾಗಿ ನಲ್ಮೆಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿಫಿನಾಲೆ. ಸೊ ಸೆಮಿಫಿನಾಲೆ ಅಂದಮೇಲೆ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇದೀಗ ತಡ ಮಾಡದೆ ನಮ್ಮ ಫಸ್ಟ್ ಕಂಟೆಸ್ಟೆಂಟ್ ಅನ್ನು ವೇದಿಕೆಗೆ ಕರೆಯುವಂತ ಹೊತ್ತು. ಸೊ ಇವತ್ತು ನಮ್ಮ ಫಸ್ಟ್ ಕಂಟೆಸ್ಟೆಂಟ್ ರುಚಿಕಾ ಫ್ರಮ್ ಕುಮಟಾ. ಸೊ ಇವರ ಬಗ್ಗೆ ಹೇಳುವುದಾದ್ರೆ ರೌಂಡ್ಸ್ ಅಲ್ಲೂ ಕೂಡ ಗೋಲ್ಡನ್ ಬಜಾರ್, ಜೊತೆಗೆ ನಮ್ಮ ಮಹಾಯುದ್ಧದಲ್ಲೂ ಕೂಡ ಗೋಲ್ಡನ್ ಬಜಾರ್ ಪಡೆದು ಇದೀಗ ನಮ್ಮ ಸೆಮಿಫಿನಾಲೆಯಲ್ಲಿ ಜಬರ್ದಸ್ತ್ ಆಗಿರುವಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಜೊತೆಗೆ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು ಅವರ್ ಫಸ್ಟ್ ಕಂಟೆಸ್ಟೆಂಟ್ ರುಚಿಕಾ ಫ್ರಮ್ ಕುಮಟಾ. ಬರ್ಲಿ ಜೋರಾದಂತಹ ಚಪ್ಪಾಳೆ. विक्रम बेतान बेतान
ವಿಕ್ರಮ್ 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 ಬೇಟಾ ಬೇಟಾ ಬೇಟಾ. ಮಹಾರಾಜ, ನಿನಗೊಂದು ಕಥೆ ಹೇಳ್ತೀನಿ ಕೇಳು. ಕುಮಟಾ ಎಂಬ ಊರಿನಲ್ಲಿ ಶಾಂತಿಕಾಂಬ ಎಂಬ ಡಾನ್ಸ್ ಕ್ಲಾಸಿನಲ್ಲಿ ಋತಿಕಾ ಎಂಬ ಹುಡುಗಿ ಇದ್ಲು. ಅವರ ತಂದೆ ತಾಯಿಗೆ ತನ್ನ ಮಗಳು ಟಿವಿಯಲ್ಲಿ ಬರಬೇಕಂತ ದೊಡ್ಡದೊಂದು ಆಸೆ ಇತ್ತು. ಆ ಒಂದು ಸಮಯದಲ್ಲಿ ಕೆಬಿಡಿ ಅಂತ ಒಂದು ಟಿವಿ ರಿಯಾಲಿಟಿ ಶೋ ಬಂತು. ಆ ಶೋನಲ್ಲಿ ಋತಿಕಾ ಒಂದು 100 ಹುಲಿ ಸತ್ತು ಇವನೆದೆಯೋ, ಸರಿದಾಡೋ ಸರ್ಪಕ್ಕೂ ಹೆದರಿಕೆಯೋ, ಕಡಲಿಂದ ಕೆತ್ತಿರುವ ಮುಖವಿದೆಯೋ, ಬೆರುಮಾಚಿ ಖರ್ಚಿಸುವ ಹೆಸರಿದೆಯೋ, ಒಬ್ಬನೇ ಒಬ್ಬ ವೀರನಿವ, ಸುಡುವಾಗ್ತಿ ಹೆತ್ತ ಶೂರನಿವ, ಧೀರರ ಗೆದ್ದ ಧೀರನಿವ, ನಮ್ಮ ಬೆರುಮಾಚು ಪ್ರಾಣ ಇವ. ಗಂಗಾ ಗಂಗಾ ಕಂಗುವ ಗಂಗಾ ಗಂಗಾ ಕಂಗುವ ಗಂಗಾ ಗಂಗಾ ಕಂಗುವ ಗಂಗಾ ಗಂಗಾ ಕಂಗುವ. ಋತಿಕಾ ಅಂದ್ರೆ ಫ್ಲವರ್ ಅನ್ಕೊಂಡ್ರಾ? ಫೈರ್. ಮಹಾರಾಜ, ಇಲ್ಲಿಯ ತನಕ ಋತಿಕಾ ತನ್ನ ಎಲ್ಲ ಡಾನ್ಸ್ಗಳನ್ನು ವಿಭಿನ್ನ ರೀತಿಯಲ್ಲಿ ಮಾಡುತ್ತಾ ಸೆಮಿಫೈನಲ್ ತನಕ ಬಂದಿದ್ದಾಳೆ. ಇವಾಗ ಋತಿಕಾ ಫೈನಲ್ಗೆ ಹೋಗ್ತಾಳಾ? ಇದಕ್ಕೆ ಸರಿಯಾದ ಉತ್ತರವನ್ನು ನೀನೇ ನೀಡಬೇಕು. ಆದರೆ ಮುಂದೆ ಕುಳಿತಂತ ಜಡ್ಜಸ್ಗಳು ಕೂಡ ಅವಳ ಡಾನ್ಸ್ ಅನ್ನು ನೋಡಿದ್ದಾರೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರವನ್ನು ಅವರೇ ನೀಡತಕ್ಕದ್ದು. ಒಂದೊಮ್ಮೆ ಕೊಡದಿದ್ದಲ್ಲಿ ಕೊನೆಯಲ್ಲಿ ಸೆಮಿಫಿನಾಲೆಯ ಸ್ಟಾರ್ಟಲ್ಲಿ ನಾನು ಅನ್ಸ್ಕೊಳ್ತಾ ಇದ್ದೆ, ನನಗೆಲ್ಲಿ ಹಿಂದ್ಗಡೆಗೆ ಇಡ್ತಾರೋ ಆಟೋಮ್ ಬಾಂಬ್ ಅಂತಂದರೆ ಋತಿಕಾ ಕೈ ಕೊಡು ಒಂದ್ಸರಿ. ಲಾಸ್ಟ್ ಎಂಡಿಗೆ ಜಡ್ಜಸ್ಸಿಗೆ ಇಟ್ಟಿಯಲ್ಲ, ಅದು ತುಂಬ ಚೆನ್ನಾಗಿತ್ತು ಅಂಥೇಳಿ. ಈಗ ವಿಕ್ರಮ ಬೇತಾಳ ಕಥೆಯಲ್ಲಿ ಪ್ರತಿ ಸಾರಿನೂ ಆ ಕತೆ ಓದಿದವಾಗ ಒಂದು ಕ್ಲೈಮ್ಯಾಕ್ಸಿಗೆ ರಿಸಲ್ಟ್ ಅಂತ ಇರುತ್ತೆ. ಇವತ್ತು ಕ್ಲೈಮ್ಯಾಕ್ಸಿನ ರಿಸಲ್ಟ್ ಕೊಡಬೇಕಾಗಿರೋದು 3 ಜನ ಜಡ್ಜಸ್. ಅಪ್ಪಿ ತಪ್ಪಿ ಸುಳ್ಳು ಸತ್ಯ ಅಸತ್ಯ ನುಡಿದಿದ್ದೆ ಆದರೆ ಬೇತಾಳ ವಿಕ್ರಮನ ಬೆನ್ನನ್ನು ಬಿಟ್ಟು ಯಾರ ಬೆನ್ನನ್ನು ಏರ್ತಾಳೆ? ಜಡ್ಜಸ್ ಬೆನ್ನನ್ನು ಏರ್ತಾಳೆ. ನೆನಪಿರಲಿ, ಯಾರ ಬೆನ್ನನ್ನು ಏರ್ತಾಳೆ? ಇದು ನನಗೆ ಖುಷಿಯಾಗೋದು. ಆಯ್ತು, ಹಾಗೆ ಒಂದು ಜೋರ ಚಪ್ಪಾಳೆ ಬರಲಿ. ಕರ್ನಾಟಕ ಒಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸನ್ನು ನಮಗೋಸ್ಕರ ಒಂದು ಮೆಸೇಜ್ ಮೂಲಕ ಕೊಟ್ಟಿರೋದು. ಆ್ಯಂಡ್ ಹೋಲ್ ಆ್ಯಂಡ್ ಸೋಲ್ ಟೀಮ್ ಒಂದು ಎನರ್ಜಿಯನ್ನು ಸ್ಟಾರ್ಟಲ್ಲೇ ಸೆಮಿಫಿನಾಲಿಯಲ್ಲಿ ವೈಬ್ ಕ್ರಿಯೇಟ್ ಮಾಡಿರೋದು. ಸೊ ನಾವು ಎಂಜಾಯ್ ಮಾಡ್ತಾ ಇದ್ವಿ. ಸೊ ಟು ಜಡ್ಜಸ್ಸನ್ನು ಡೈರೆಕ್ಟಾಗಿ ಕೇಳುವ. ಸೂರಜ್ ಸರ್, ಹೇಗಾಯಿತು ಪರ್ಫಾರ್ಮೆನ್ಸ್?
ಹಾಯ್ ರುತಿಕಾ. ಹಾಯ್. ವೆಲ್ಕಮ್ ಟು ಸೆಮಿ ಫಿನಾಲೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಯಾರು ಕೊರಿಯೋಗ್ರಾಫ್ ಮಾಡಿದ್ದು? ಆದಿ ಸರ್. ಯಾರು? ಆದಿ ಸರ್. ಕೊರಿಯೋಗ್ರಾಫರ್ ಸ್ಟೇಜ್ ಮೇಲೆ ಬರ್ಬೋದಾ? ಸೊ ಜೋರಾಗಿ ಚಪ್ಪಾಳೆ ಬರಲಿ. ದ ಪ್ರೌಡ್ಲಿ ಕೊರಿಯೋಗ್ರಾಫರ್ ಮಿಸ್ಟರ್ ಆದಿ ಫ್ರಮ್ ಕುಮಟಾ. ಸೊ ವೆಲ್ಕಮ್ ಮಾಸ್ಟರ್. ಓಕೆ, ಇವತ್ತು ಸೆಮಿಫಿನಾಲೆ ರೌಂಡ್ 1 ಮತ್ತು ರೌಂಡ್ 2 ಇರೋದ್ರಿಂದ ಸೊ ಇವತ್ತು ಗೋಲ್ಡನ್ ಬಜರ್ ಇರೋದಿಲ್ಲ. ಸೊ ನಾವು ಇವತ್ತು ಜಡ್ಜ್ಮೆಂಟ್ ಮಾತ್ರ ಕೊಡ್ತೀವಿ. ಯಾಕೆಂದರೆ 2 ರೌಂಡ್ ಪರ್ಫಾರ್ಮೆನ್ಸ್ ನೋಡಿದ ಮೇಲೇ ಕ್ಯುಮ್ಯುಲೇಟಿವ್ ಮಾರ್ಕ್ಸ್ ಇರುತ್ತೆ. ಅದು 2 ಆ್ಯಡ್ ಆದಮೇಲೆ ಯಾರು ಫೈನಲ್ಸ್ಗೆ ಹೋಗೋದು ಅನ್ನೋದು ನಿರ್ಧಾರ ಆಗುತ್ತೆ. ಬಟ್ ಟುಡೇಸ್ ಪರ್ಫಾರ್ಮೆನ್ಸ್, ಇವತ್ತಿದು ಈ ಪರ್ಫಾರ್ಮೆನ್ಸ್ ನನಗೆ ಬ್ಯೂಟಿಫುಲ್ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ನ್ಯೂ ಕಾನ್ಸೆಪ್ಟ್ ಕ್ರಿಯೇಟಿವ್ ಪರ್ಫಾರ್ಮೆನ್ಸ್. ಸೂಪರ್. ಯಾಕೆಂದರೆ ಒಂದು ಫ್ಯಾಂಟಸಿ ಸ್ಟೋರಿನ ತಗೊಂಡು ಇದಕ್ಕೆ ಬ್ಲೆಂಡ್ ಮಾಡಿ ಅದಕ್ಕೆ ಕರ್ನಾಟಕ ಬೆಸ್ಟ್ ಡ್ಯಾನ್ಸಸ್ ಕಾನ್ಸೆಪ್ಟ್ನ ಮಿಕ್ಸ್ ಮಾಡಿ ಆ್ಯಂಡ್ ರಿಸಲ್ಟ್ನ ಜಡ್ಜಸ್ ತಲೆಗೆ ಕಟ್ಟಿರೋದು ಒಂದು ಒಳ್ಳೆ ಅದ್ಭುತ ಒಂದು ಐಡಿಯಾ ಆ್ಯಂಡ್ ಕಾನ್ಸೆಪ್ಟ್. ಕಂಗ್ರ್ಯಾಚುಲೇಷನ್ ಕೊರಿಯೋಗ್ರಾಫರ್, ಅದಕ್ಕೆ ನಿಮ್ಮನ್ನು ಸ್ಟೇಜ್ ಮೇಲೆ ಕರೆದಿದ್ದು. ಆ್ಯಂಡ್ ಕಮಿಂಗ್ ಟು ರುತಿಕಾ ಆ್ಯಸ್ ಎ ಪರ್ಫಾರ್ಮರ್ ಆ್ಯಂಡ್ ಆ್ಯಸ್ ದ ಹೋಲ್ ಟೀಮ್, ಎಲ್ಲ ಹುಡುಗಿಯರು ರುತಿಕಾ ಜೊತೆ ಸೂಪರ್ವಾಗಿ ಕೋಆರ್ಡಿನೇಷನ್ ಮಾಡಿದ್ದೀರಾ. ವೆರಿ ಗುಡ್. ತುಂಬ ಯುನೀಕ್ ವೇ ಆಫ್ ಕೊರಿಯೋಗ್ರಫಿ, ಯುನೀಕ್ ವೇ ಆಫ್ ಫಾರ್ಮೇಷನ್, ಯುನೀಕ್ ವೇ ಆಫ್ ಸ್ಟೆಪ್ ಫಿನಿಶಿಂಗ್. ಸೂಪರ್. ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಓಕೆ, ಈಗ ಹೇಳಿ ರುತಿಕಾ, ವಿಕ್ರಮ್ ಬೇತಾಳ ಯಾರ ಬೆನ್ನು ಹತ್ತಬೇಕು? ಜಡ್ಜಸ್ ಬೆನ್ನು ಹತ್ತಬೇಕಾ ಅಥವಾ ಆ್ಯಂಕರ್ ಬೆನ್ನ? ಒಂದೇ ರೂಟು, ನಮ್ಮನೆ ಬಾಗ್ಲನ್ನ ದಾಟ್ಕೊಂಡೆ ಮುಂದೆ ಹೋಗಬೇಕು. ಇಲ್ಲಿಂದ ಹೋಗ್ಬೇಕಂದ್ರೆ ಜಡ್ಜಸ್ ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟಿಗೆ. ಸೊ ಜಡ್ಜಸ್ ಬೆನ್ನು ಹತ್ತಬೇಕಾ ಆ್ಯಂಕರ್ ಬೆನ್ನು ಹತ್ತಬೇಕಾ? ನನ್ನ ಬೆನ್ನು ಹತ್ತಿದ್ರೆ ದೇವರನಿಗೆ ಏನೂ ಸಿಗೋದಿಲ್ಲ ಅಂತೇಳಿ, ಅವ್ರು ಬೆನ್ನು ಹತ್ತಿದ್ರೆ ಒಂದು ಪ್ರೈಸ್ ಆದರೂ ಸಿಗುತ್ತೆ. ನಮ್ಮ ಬೆನ್ನು ಹತ್ತಿದ್ದಕ್ಕೆ ನಾವು ರಿಸಲ್ಟ್ ಕೊಟ್ಟಾಯಿತು. ನನ್ನ ರಿಸಲ್ಟ್ ಕೊಟ್ಟಾಯ್ತು, ಅದಕ್ಕೆ ಕೇಳ್ತಿದ್ದೀನಿ ನಾನು. ಜಡ್ಜಸ್ ಓಕೆ, ಇನ್ನಿಬ್ರು ಇದ್ದೀರಲ್ಲ ಸರ್. ಆ ಡೈಲಾಗ್ ಕೇಳ್ತಾ ಸರ್, ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ನಂಗೆ ಕೇಳಿಸ್ತಾ ಇಲ್ಲ. ಇರಲಿ, ನಮ್ಮ ಮಕ್ಕಳಿಗೆ ಕೇಳಿದರೆ ಸಾಕು ಅನ್ಸುತ್ತೆ. ಹೊರಟು ಸಾಕ್ಷಿ ಮೇಡಮ್, ಹೇಗಾಯಿತು ಪರ್ಫಾರ್ಮೆನ್ಸ್? ಹಾಯ್ ರುತಿಕಾ. ಹಾಯ್. ಸೊ ಕೊರಿಯೋಗ್ರಾಫರ್ಗೆ ಫಸ್ಟ್ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಅವಳ ಜೊತೆ ಅವರು ಮಾಡಿರೋಂಥ ಫಾರ್ಮೇಷನ್ಸ್ ಆಗಿರ್ಬೋದು, ಕೋಆರ್ಡಿನೇಷನ್ ಆಗಿರ್ಬೋದು ಗ್ರೂಪ್ದು, ಆ್ಯಂಡ್ ಅನ್ನೆಸೆಸರಿ ವಾವ್ ಮಾಡಬೇಕು ಅಂತ ಜಿಮ್ನಾಸ್ಟಿಕ್ಸ್ ಮಾಡಲಿಲ್ಲ. ನನಗದು ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಡ್ಯಾನ್ಸಿಂಗ್ ಜಾಸ್ತಿ ಇತ್ತು ಆ್ಯಂಡ್ ಜಿಮ್ನಾಸ್ಟಿಕ್ಸ್ ತುಂಬ ಕಮ್ಮಿ ಇತ್ತು. ಎಲ್ಲಿ ಅವಶ್ಯಕತೆ ಇತ್ತು ಅಲ್ಲಿ ಮಾತ್ರ ಅದನ್ನು ಬಳಸ್ಕೊಂಡಿದ್ದೀರಾ. ಅದು ನನಗೆ ತುಂಬ ಇಷ್ಟ ಆಗಿದ್ದು ಆ್ಯಂಡ್ ಹೈಲೈಟ್ ಪಾಯಿಂಟ್ ಅಂತ ನನಗನ್ಸಿದ್ದು. ಸೊ ವೆರಿ ನೈಸ್. ಆ್ಯಂಡ್ ರಿತಿಕಾ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಗೆ ಶೀಸ್ ಅನ್ ಎಸೆಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವಳ ಪರ್ಫಾರ್ಮೆನ್ಸ್ ಆಗಲೇ ನಾವು ನೋಡಿದ್ದೀವಿ ಬಿಫೋರ್ ರೌಂಡ್ಸಲ್ಲಿ ಕೂಡ. ಸೊ ಶೀ ಈಸ್ ಬೀನ್ ಅ ಬ್ರಿಲಿಯಂಟ್ ಡ್ಯಾನ್ಸರ್. ಅವಳ ಫಿನಿಶಿಂಗ್ ಆಗಿರ್ಬೋದು, ಎವ್ರಿಥಿಂಗ್. ಸೊ ಇವತ್ತು ನಿಮ್ಮ ಟೀಮ್ ನಿಮ್ಮ ಜೊತೆ ಪರ್ಫಾರ್ಮ್ ಮಾಡಿರೋದು ಇಟ್ಸ್ ಬೀನ್ ಅ ವೆರಿ ಪವರ್ಫುಲ್ ಸ್ಟ್ರೆಂತ್ ನಿಮಗೆ ಅಂತ ಹೇಳ್ಬೋದು. ಸೊ ವೆರಿ ವೆರಿ ನೈಸ್. ಎಲ್ಲ ಡ್ಯಾನ್ಸರ್ಸು ತುಂಬ ಚೆನ್ನಾಗಿ ಮಾಡಿದ್ರಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ರುತಿಕಾ. ಥ್ಯಾಂಕ್ ಯು. ಓಕೆ, ಅವರಿಬ್ಬರು ಬೇತಾಳ ತಮ್ಮ ಬೆನ್ನು ಹತ್ತೋದು ಬೇಡ ಅಂಥೇಳಿ ತಪ್ಪಿಸ್ಕೊಂಡಾಯಿತು. ಲಾಸ್ಟಲ್ಲಿ ಉಳಿದಿದ್ದು ನೀವು ಒಬ್ಬರೇ ಸರ್. ಸುಮಿತ್ ಸರ್, ಹೇಗಾಯಿತು ಪರ್ಫಾರ್ಮೆನ್ಸ್? ಎಸ್ ರುತಿಕಾ, ಒನ್ ಆಫ್ ದ ಫೈನೆಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು KBD ಸೀಸನಲ್ಲಿ. ಓಕೆ, ಎಸ್. ಅದರ ಜೊತೆಗೆ ಕೊರಿಯೋಗ್ರಫಿ ಆದಿ ಸರ್ ತುಂಬ ಚೆನ್ನಾಗಿತ್ತು. ಎಷ್ಟು ಬೇಕಷ್ಟೇ ಕೊರಿಯೋಗ್ರಫಿ ಇತ್ತು. ವಾವ್ಮೆಂಟ್ ಸುಮ್ಮನೆ ಇರಲಿಲ್ಲ, ಮ್ಯಾಮ್ ಹೇಳಿದ್ದಾರನೆ. ಅದು ನನಗೆ ಇಷ್ಟ ಆಯಿತು. ಮತ್ತು ಎನರ್ಜಿ ಫಸ್ಟಿಂದ ಲಾಸ್ಟ್ ತನಕ, ಈವನ್ ಕೋ ಡಾನ್ಸರ್ಸ್ ಆಗಲಿ ಲೀಡ್ ಆಗಲಿ ಈಕ್ವಲ್ ಆಗಿತ್ತು, ಬಿಟ್ಟುಕೊರಲಿಲ್ಲ. ಅದು ನನಗೆ ತುಂಬ ಚೆನ್ನಾಗಿ ಅನಿಸಿತು. ಈವನ್ ಕಾಸ್ಟ್ಯೂಮ್ ವಾಸ್ ವೆರಿ ಗುಡ್. ಆಲ್ ದ ಬೆಸ್ಟ್ ರುತಿಕಾ. ಆ್ಯಂಡ್ ಆದಿ ಸರ್ ಬಗ್ಗೆ ಸೂರಜ್ ಸರ್ ಒಂದು ಮಾತು ಹೇಳಲೇಬೇಕು. ಈ ವರ್ಷದ ಇಂಡಿಯನ್ ಹಿಪ್ ಹಾಪ್ ಚಾಲೆಂಜಲ್ಲಿ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿದಂತಹ ಟ್ರಯೋ ಟೀಮ್ನಲ್ಲಿರುವಂತಹ ಒನ್ನೇ ಡಾನ್ಸರ್ ಕೂಡ ಇವರು ಕೂಡ ಒಬ್ಬರು. ಕಂಗ್ರ್ಯಾಚುಲೇಷನ್ಸ್. ಆಲ್ ದ ಬೆಸ್ಟ್ ಆದಿ ಸರ್. ಪ್ರೌಡ್ ಆಫ್ ಯು. ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟನ್ನು ನಮ್ಮ ಕರ್ನಾಟಕಸ್ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ಸ್ಗೆ ತಂದಿದ್ದಕ್ಕಾಗಿ. ಇದೆಲ್ಲ ಆದಮೇಲೆ ಇನ್ನೊಬ್ಬರು ಬ್ಯೂಟಿಫುಲ್ ಲಡ್ಕಿ ನಮ್ಮ ಜೊತೆಗೆ ಕುಂತ್ಕೊಂಡಿದ್ದಾರೆ. ಇದೆಲ್ಲ ಮಧ್ಯೆ ಯಾರು ಮಾತಾಡಲಿಕ್ಕಿಲ್ಲ. ಅನ್ವಿತಾ ಮೇಡಮ್, ಹೇಗಾಯಿತು ಪರ್ಫಾರ್ಮೆನ್ಸ್? ಹಲೋ ಕೃತಿಕಾ. ಹಾಯ್ ಮ್ಯಾಮ್. ಹೇಗಿದ್ದೀರಾ? ಚೆನ್ನಾಗಿದೆ. ಹೇಗಾಯಿತು ನಿಮ್ಮ ಪರ್ಫಾರ್ಮೆನ್ಸ್? ನಿಮಗೆ ಸೂಪರ್.
ಚೆನ್ನಾಗಾಯ್ತು. ಓಕೆ, ಆಲ್ ದ ಜಡ್ಜಸ್ ಹೇಳ್ದಂಗೆ ಡೆಫಿನೆಟ್ಲಿ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ವಿಕ್ರಮ್ ಬೇತಾಳನ ಸುಮಾರು ಕಡೆ ನೋಡಿದ್ದೀವಿ, ಆದರೆ ಈ ಥರ ವಿಕ್ರಮ್ ಬೇತಾಳನ ಫಸ್ಟ್ ಟೈಮ್ ಇಲ್ಲೇ ನೋಡ್ತಾ ಇರೋದು. ನನಗೆ ಒಂದೇ ಒಂದು ಇಟ್ಸ್ ನಾಟ್ ಅ ನೆಗೆಟಿವ್ ಪಾಯಿಂಟ್, ಬಟ್ ನನಗೆ ಅನ್ನಿಸ್ತು ಅಂದರೆ ಫಸ್ಟ್ ಹಾಫಲ್ಲಿ ಒಂದು ಸ್ವಲ್ಪ ಜಾಸ್ತಿ ಎನರ್ಜಿ ಬೇಕಿತ್ತು. ಬಿಫೋರ್ ದ ತಗ್ಗದಲ್ಲೇ ಏನು ಬಂತಲ್ಲ ಅದಕ್ಕಿಂತ ಮುಂಚೆ ಒಂದು ಎನರ್ಜಿ ಒಂಚೂರು ಕಮ್ಮಿ ಇತ್ತು ಅಂತ ಅನಿಸುತ್ತೆ. ಬಟ್ ಅದರ್ ದೆನ್ ದ್ಯಾಟ್ ಅದಾದಮೇಲೆ ಏನು ಮಾಡಿದ್ರಿ ಅಲ್ವಾ, ಎನರ್ಜಿ ಲೆವೆಲ್ ಫುಲ್ ಪೀಕಲ್ಲಿತ್ತು. ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಗ್ರೂಪ್. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಯಾಕಂದರೆ ಅವ್ರನ್ನ ಅಷ್ಟೇ ಸಪೋರ್ಟ್ ಮಾಡಿದ್ದೀರಾ, ಅದು ತುಂಬ ಇಂಪಾರ್ಟೆಂಟ್. ನಾವೆಲ್ಲ ನಾವು ಬರೀ ಬ್ಯಾಕ್ಗ್ರೌಂಡ್ ಮಾತ್ರ ಅಂತ ಅಂದ್ಕೊಂಡು ನೀವು ಹಾಗೆ ಬಿಟ್ಬಿಟ್ಟಿದ್ರೆ ಅವ್ರನ್ನ ಯಾರೂ ಸಪೋರ್ಟ್ ಮಾಡೋದಿರಲಿಲ್ಲ. ಡೆಫಿನೆಟ್ಲಿ ಅ ವೆರಿ ನೈಸ್ ಕಾನ್ಸರ್ಟ್ ಆ್ಯಂಡ್ ವೆರಿ ನೈಸ್ ಡ್ಯಾನ್ಸಿಂಗ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೂರಜ್ ಸರ್, ಒಂದು ಮಾತು ಈಗ ಹೃತಿಕನ್ ಬಗ್ಗೆ ಹೇಳಲೇಬೇಕು. ಆಡಿಷನಲ್ಲಿ ನಾವು ನೋಡಿದ್ವಿ, ಗ್ರೌಂಡ್ ಆಡಿಷನಲ್ಲಿ, ಮೆಗಾ ಆಡಿಷನ್ ಆ್ಯಂಡ್ ಮಹಾಯುದ್ಧದಲ್ಲಿ ನೀವೆಲ್ಲರೂ ನೋಡಿದ್ರಿ. ಅಲ್ಲಿಂದ ಇಲ್ಲಿಯ ತನಕ ನಗಾಡ್ದೇನೆ ರಾ ಮೂಮೆಂಟಲ್ಲಿ ಗೋಲ್ಡನ್ ಬಜರ್ ತೆಗೆದುಕೊಂಡಂತಹ ನಮ್ಮ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ನ ಒಂದೇ ಒಂದು ಕಂಟೆಸ್ಟೆಂಟ್ ಅಂತ ಹೇಳಿದರೆ ಅದು ಋತಿಕಾ ಮಾತ್ರ. ಇವತ್ತು ಅವಳು ಮನಸ್ಪೂರ್ವಕವಾಗಿ ನಗಾಡ್ತಾ ಇಲ್ಲ ಅವಳು ನೋಡಿ, ಮತ್ತು ಹಾಗೆ ನೋಡ್ತಾ ಇದ್ದಾಳೆ ಅವಳು. ಋತಿಕಾ ಒಂದು ಸಾರಿ ಋತಿಕಾ ಅಂತಂದರೆ ಫ್ಲವರ್ ಅಂದ್ಕೊಂಡ್ರ ಅಂತೇಳಿ ಒಂದು ಮಾಡಿ ತೋರಿಸೋದು ಮಾಡಿ. ಋತಿಕಾ ಅಂದರೆ ಫ್ಲವರ್ ಅಂದ್ಕೊಂಡ್ರ ಫೈರ್. ಅವಲ್ಲಿ ಚಿಫಾಲಿ ಜೋರಾಗಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ಕಥೆಯಲ್ಲಿ ಟ್ವಿಸ್ಟನ್ನು ಇಟ್ಟಿದ್ದೀರಿ, ರಿಸಲ್ಟಿಗೋಸ್ಕರ ವೆಯ್ಟ್ ಮಾಡೋಣ. ಹೋಪ್ ವೆಲ್. ಥ್ಯಾಂಕ್ ಯು ಸೋ ಮಚ್. ಓಕೆ ಸೌಮ್ಯ, ಜಬರ್ದಸ್ತ್ ಪರ್ಫಾರ್ಮೆನ್ಸ್ಗಳನ್ನು ನೋಡಾದ ಮೇಲೆ ನನಗೂ ಒಂಚೂರು ರಿಲ್ಯಾಕ್ಸ್ ಬೇಕು ಅಂತ ಇದೆ. ಹಾಗಾಗಿ ನಮ್ಮ ಕರ್ನಾಟಕ ಕೂಡ ಒಂದು ಚಿಕ್ಕ ರಿಲ್ಯಾಕ್ಸನ್ನು ಕೇಳ್ತಾ ಇದೆ. ಮತ್ತು ನಾವು ಒಂಚೂರು ಹೊತ್ತು ಬಿಟ್ಟು ಬರೋಣ. ಸೊ ಆಡಿಯನ್ಸ್, ಪ್ಲೀಸ್ ಟೇಕ್ ಅ ಶಾರ್ಟ್ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆ. ಬರಲಿ ಜೋರಾದಂತಹ ಚಪ್ಪಾಳೆ. ಕರ್ನಾಟಕ ಮತ್ತೊಮ್ಮೆ ಡ್ಯಾನ್ಸ್ ಬ್ಯಾಟಲ್ಗೋಸ್ಕರ ಸಿದ್ಧವಾಗಿದೆ. ಕರ್ನಾಟಕಸ್ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ಸ್ನ ಸೆಮಿಫಿನಾಲಿಯ ಈ ವೇದಿಕೆ. ಸೊ ಒಂದು ಜಬರ್ದಸ್ತ್ನ ಬೇತಾಳದ ಕಥೆಯನ್ನ ಕೇಳಿದ ಮೇಲೆ ಇನ್ನೊಂದು ಹೈ ವೋಲ್ಟೇಜ್ ಪರ್ಫಾರ್ಮೆನ್ಸ್ ನೊಂದಿಗೆ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಈ ವೇದಿಕೆಗೆ ಕಿಚ್ಚನ್ನು ಹಚ್ಚೋದಕ್ಕೆ ವೇದಿಕೆಯಲ್ಲಿ ಸ್ವಾಗತಿಸಿಕೊಳ್ತಾ ಇರುವಂತದ್ದು ಸಿಂಚನ ಫ್ರಮ್ ಮಡಿಕೇರಿ. ಜ್ವಲನ ನೇತ್ರ ಗಹನ ಪಾತ್ರ ಘನವನ ತೀರ ಗಹನ ಗೋಲ ಧಮನ ಕಾಲ ಚರಣಿ ಲೀಲ ಜಯ ಜಯ ಬೀಜಾಕ್ಷರಾಯ ಶ್ರೀಮಂತರೇ ಕಂಟಕಾಮಂಗಮಾಯ ಆಕಾಶ ವಿಹಾರಿದ ಮುಕುರಾಯ ತನ್ಮಯ ಚಿನ್ಮಯ ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ
रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। ರಾಮ ನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಯುದ್ಧ ಇರುವನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜೈಕಾರ. ನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಯುದ್ಧ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜೈಕಾರ. ओके, बोलो श्री रामचंद्र भगवान की. ಸೊ ಸೀರಿಯಸ್ಲಿ ನಾನು ಅಲ್ಲಿ ಬರಬೇಕಾದ್ರೆ ನನ್ನ ಚಪ್ಪಲೆಲ್ಲ ಅಲ್ಲೇ ಇಟ್ಟು ಬಂದೆ. ಇಲ್ಲಿ ಬರಬೇಕಾದ್ರೆ ಪಕ್ಕದಲ್ಲಿ ದೇವ್ರು ನಿಂತ್ಕೊಂಡ ಫೀಲ್ ಆಗ್ತುಂಟು. ಆ್ಯಂಡ್ ಐ ಆಮ್ ಫೀಲಿಂಗ್ ದಟ್ ನರ್ವಸ್ನೆಸ್ ಇನ್ನರ್ಲಿ. ಸೊ ಒಮ್ಮೆ ಜೋರಾದಂತಹ ಚಪ್ಪಾಳೆ ಬರಲಿ. ಸಿಂಚನ ಆ್ಯಂಡ್ ಟೀಮ್ಗೆ ಅದ್ಭುತವಾದಂತಹ ಪರ್ಫಾರ್ಮೆನ್ಸನ್ನು ಕೊಟ್ಟರು. ಆ್ಯಂಡ್ ಕೆಳಗೆ ಕುತ್ಕೊಂಡು ನೋಡ್ತಾ ಇದ್ರೆ ಏನೋ ಒಂದು ಮನಸ್ಸಲ್ಲಿ ಆಗ್ತಾ ಇತ್ತು. ಸೊ ನಮ್ಮ ಮನಸ್ಸಲ್ಲಿ ಏನಾಗ್ತಾ ಉಂಟಂತ ಆಮೇಲೆ ತಿಳ್ಕೊಳ್ಳುವ. ಫಸ್ಟ್ ಜಡ್ಜಸ್ ಮನಸ್ಸಲ್ಲಿ ಏನಾಗ್ತಾ ಉಂಟು ಅನ್ನೋದನ್ನು ತಿಳ್ಕೊಳ್ಳುವಂಥ ಹೊತ್ತು. ಸೊ ರೆಡಿ ಅಲ್ವಾ? ಓಕೆ, ಎಲ್ಲ ರಾಮನ ಮೇಲೆ ಹನುಮಂತನ ಮೇಲೆ ಇಟ್ಟು ಆಮೇಲೆ ಹೋಗುವ. ಸೊ ಓವರ್ ಟು ಸುಮಿತ್ ಸರ್, ಹೇಗಾಯಿತು ಪರ್ಫಾರ್ಮೆನ್ಸ್? ಜೈ ಶ್ರೀರಾಮ್. ಸಿಂಚನ ಕೊರಿಯೋಗ್ರಫಿ ಯಾರು ಮಾಡಿದ್ದು? ಅಭಿಷೇಕ್ ಸರ್. ಅಭಿಷೇಕ್ ಸರ್ ಬಂದಿದ್ದಾರಾ? ಬಂದಿದ್ದಾರೆ ಸರ್. ಕರೀರಿ ಸ್ಟೇಜ್ ಮೇಲೆ. ಬನ್ನಿ ಸರ್ ಸ್ಟೇಜ್ಗೆ. ಅಭಿಷೇಕ್ ಕೊರಿಯೋಗ್ರಾಫರ್. ಸೊ ಕೊಡಿ ಕೊಡಿ ಮೈಕ್ ಕೊಡಿ ಅವರಿಗೆ. ಎಸ್ ಸರ್. ವಾವ್ ವಾವ್ ಆ್ಯಂಡ್ ವಾವ್. ಕಂಪ್ಲೀಟ್ ಆ್ಯಕ್ಟ್ ಫಸ್ಟ್ ಇಂದ ಲಾಸ್ಟ್ ಅಂತ ಗೂಸ್ ಬಂಪ್ಸ್ ಆ ಥರ ಇತ್ತು ನಿಮ್ಮ ಪರ್ಫಾರ್ಮೆನ್ಸ್. ಎನರ್ಜಿ ಆಗಲಿ, ಕಾಸ್ಟ್ಯೂಮ್ಸ್ ಆಗಲಿ, ಓವರ್ ಆಲ್ ವಿಜುವಲ್ ಟ್ರೀಟ್ ಆ ಥರ ತುಂಬ ತುಂಬ ನನಗೆ ತುಂಬ ಇಷ್ಟ ಆಯ್ತು ನನಗೆ ಪರ್ಫಾರ್ಮೆನ್ಸ್. ಫಿನಾಲೆ ಪರ್ಫಾರ್ಮೆನ್ಸ್ ಥರ ಇತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೀರಿಯಸ್ಲಿ ಹಾರ್ಟಿಂದ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಕೊರಿಯೋಗ್ರಫಿ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ ಥರ ಎಕ್ಸಿಕ್ಯೂಟ್ ಸಹ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬ ಇಷ್ಟ ಆಯ್ತು ನನಗೆ ಅಭಿಷೇಕ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಓವರ್ ಟು ಸಾಕ್ಷಿ ಅವರೇ, ನಿಮ್ಗೆ ಹೇಗೆ ಅನ್ನಿಸ್ತು ಈ ಒಂದು ಪರ್ಫಾರ್ಮೆನ್ಸ್? ಸೊ ಫಸ್ಟು ನಾನು ಕೊರಿಯೋಗ್ರಾಫರ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅಮೇಝಿಂಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.
ಅಂದರೆ ನಾನು ಲಾಸ್ಟ್ ಟೈಮ್ ಸಿಂಚನ ಬಂದಾಗ ನಾನು ಒಂದಿಷ್ಟು ಇಂಪ್ರೂವ್ಮೆಂಟ್ಸ್ ಆಗಬೇಕಾಗಿರೋದನ್ನ ಹೇಳಿದ್ದೆ. ಸೊ ಶಿ ಹ್ಯಾಸ್ ರಿಯಲಿ ವರ್ಕ್ಡ್ ಆನ್ ಇಟ್ ಅಂತ ನನಗೆ ಅನ್ನಿಸ್ತು. ಲಿಟ್ರಲಿ ಥ್ರೂ ಔಟ್ ದ ಪರ್ಫಾರ್ಮೆನ್ಸ್ ನನಗೆ ಗೂಸ್ ಬಂಪ್ಸ್ ಇತ್ತು. ಇಟ್ ವಾಸ್ ಸೋ ಹೈ ಆನ್ ಎನರ್ಜಿ, ಅಂದರೆ ನನಗೆ ಆ ವೈಬ್ರೇಷನ್ ಇಲ್ಲಿಗೆ ಫೀಲ್ ಆಗ್ತಾಯಿತ್ತು. ಸೊ ದ್ಯಾಟ್ ಈಸ್ ಹೌ. ಆ್ಯಂಡ್ ವಿಷುವಲಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಬ್ಯೂಟಿಫುಲ್. ಅಂದರೆ ನನಗೆ ವರ್ಡ್ಸ್ ಬರ್ತಾ ಇಲ್ಲ, ಐ ಆಮ್ ಲಿಟ್ರಲಿ ಔಟ್ ಆಫ್ ವರ್ಡ್ಸ್. ಸೊ ನನಗೆ ಗೊತ್ತಾಗ್ತಿಲ್ಲ ಏನು ಹೇಳಬೇಕು ಅಂದರೆ ಸೋ ಓವರ್ವೆಲ್ಮಿಂಗ್ ಆಗಿತ್ತು. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಅಲ್ಲಿ ನಿಂತಿರೋರು ತುಂಬ ಚೆನ್ನಾಗಿ ಸಿಂಚನನ ಸಪೋರ್ಟ್ ಮಾಡಿ ಅವಳಿಗೆ ಸ್ಟ್ರೆಂತಾಗಿ ನಿಂತ್ಕೊಂಡು ಡ್ಯಾನ್ಸ್ ಮಾಡಿದ್ದೀರಾ. ಸೊ ನಿಮ್ಮಲ್ಲಿ ಆ ಹುಮ್ಮಸ್ ಕಾಣಿಸ್ತಾ ಇತ್ತು ದಟ್ ನಾವು ಅವಳಿಗೆ ಸಪೋರ್ಟ್ ಮಾಡಬೇಕು, ಅವಳನ್ನ ಎತ್ತಿ ಹಿಡಿದಿರೋ ಶಕ್ತಿ ಅಂದರೆ ನೀವೇ ಇವತ್ತು. ಸೊ ಎಂಟೈರ್ ಟೀಮ್ಗೆ ಇನ್ನೊಂದು ಸರಿ ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ರಿಯಲಿ ವೆರಿ ನೈಸ್. ಆ್ಯಂಡ್ ಸಿಂಚನ ರಿಯಲಿ ವೆರಿ ಪ್ರೌಡ್ ಆಫ್ ಯು. ತುಂಬ ಇಂಪ್ರೂವ್ ಆಗಿದೆಯಾ ಲಾಸ್ಟ್ ರೌಂಡ್ಗಿನ್ನ ಈ ರೌಂಡ್ಗೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ನೆಕ್ಸ್ಟ್ ರೌಂಡ್. ಥ್ಯಾಂಕ್ ಯು ಸಾಕ್ಷಿ ಅವರೇ. ಟು ಸೂರಜ್, ನಿಮ್ಗೆ ಹೇಗೆ ಅನ್ನಿಸ್ತು ಈ ಒಂದು ಪರ್ಫಾರ್ಮೆನ್ಸ್? ಹಾಯ್ ಸಿಂಚನ. ಹಾಯ್ ಸರ್. ನನಗೆ ಈ ಪರ್ಫಾರ್ಮೆನ್ಸ್ದು ದೊಡ್ಡ ಹೈಲೈಟ್ ಅಂದರೆ ಎನರ್ಜಿ. ಎಲ್ಲರ ಎನರ್ಜಿ ಈಕ್ವಲ್ ಇತ್ತು. ಆ್ಯಂಡ್ ಸಿಂಚನ ಒಂದು ಟ್ರೆಮೆಂಡಸ್ ಇಂಪ್ರೂವ್ಮೆಂಟ್ ನಿಮ್ಮ ಪರ್ಫಾರ್ಮೆನ್ಸಲ್ಲಿ, ಸೂಪರ್ಬ್ ಇಂಪ್ರೂವ್ಮೆಂಟ್. ಲಾಸ್ಟ್ ರೌಂಡ್ಗಿಂತ ಈ ರೌಂಡ್ಗೆ ತುಂಬ ಇಂಪ್ರೂವ್ ಆಗಿ ಬಂದಿದೆ, ಅದು ತುಂಬ ಇಷ್ಟ ಆಯಿತು. ಆ್ಯಂಡ್ ಒಂದು ಕೊರಿಯೋಗ್ರಫಿಯಲ್ಲಿ ನನಗೆ ಇವತ್ತು ತುಂಬ ಇಷ್ಟ ಆಯಿತು. ಇದೊಂದು ವಿಜುವಲ್ ಟ್ರೀಟ್, ಅಂದರೆ ಒಂದು ನೋಡೋಕ್ಕೆ ತುಂಬ ಒಂದು ಗ್ರ್ಯಾಂಡ್ಯೂರ್ ಆಗಿ ಪ್ರೆಸೆಂಟ್ ಮಾಡಿದ್ದೀರಾ, ಅದು ತುಂಬ. ಆ್ಯಂಡ್ ಹೈಲೈಟ್ ಆಫ್ ದ ಪರ್ಫಾರ್ಮೆನ್ಸ್ ಆಂಜನೇಯ ಸ್ವಾಮಿ. ಯಾಕೆಂದರೆ ಮೂಡಬಿದ್ರೆಯಲ್ಲಿ ಶೂಟಿಂಗ್ ನಡೀತಿರೋದ್ರಿಂದ ನಮ್ಮ ಮೂಡಬಿದ್ರೆಯಲ್ಲಿ ತುಂಬ ಫೇಮಸ್ ಆಂಜನೇಯ ದೇವಸ್ಥಾನ ನಾನು ಬೆಳಿಗ್ಗೆ ಹೋಗ್ತಾ ಬಂದೆ. ಸೊ ವಂಡರ್ಫುಲ್, ಅದು ಫೀಲ್ ಆಯಿತು ನನಗೆ, ವಂಡರ್ಫುಲ್. ನನಗೆ ಇನ್ನೊಂದು ಪರ್ಫಾರ್ಮೆನ್ಸಲ್ಲಿ ಇಷ್ಟ ಆಯ್ತು ಅಂದರೆ ದ ಫ್ಲಿಪ್ಪರ್. ನಿಮ್ಮ ಹೆಸರು? ನಿಮ್ಮ ಸುದರ್ಶನ್. ಸುದರ್ಶನ್, ವಂಡರ್ಫುಲ್, ಎಕ್ಸಲೆಂಟ್. ಒಂದು ನ್ಯಾಷನಲ್ ಲೆವೆಲ್ ರೀತಿ ನೀವು ಫ್ಲಿಪ್ ಮಾಡ್ತೀರಾ. ಸೊ ಅದನ್ನು ಕಂಟಿನ್ಯೂ ಮಾಡಿ. ಆಲ್ ದ ಬೆಸ್ಟ್ ಟು ಯು. ಆ್ಯಂಡ್ ಕಮಿಂಗ್ ಟು ಕೊರಿಯೋಗ್ರಫಿ ಬಗ್ಗೆ, ಆ್ಯಸ್ ಇಟ್ ಈಸ್ ಅ ಸೆಮಿ ಫಿನಾಲೆ, ನಾನೊಂದು ಆ್ಯಸ್ ಎ ಕೊರಿಯೋಗ್ರಫರ್ ನಾನು ಇದನ್ನು ಹೇಳಲೇಬೇಕು. ಫಸ್ಟ್ ಇದು ಸಾಂಗಲ್ಲಿ ಎವ್ರಿ 16 ಬೀಟ್ ಆದಮೇಲೆ ಸ್ಟಾಪ್ ಇತ್ತು, ಒಂದು ಸ್ಮಾಲ್ ಬ್ರೇಕ್ ಇತ್ತು ಕೊರಿಯೋಗ್ರಫಿಯಲ್ಲಿ, ಪುನಃ ಎನರ್ಜಿ ಪಿಕಪ್ ಆಗ್ತಿತ್ತು. ಸ್ಮಾಲ್ ಬ್ರೇಕ್ ಇತ್ತು, ಇದು ಅವಾಯ್ಡ್ ಮಾಡಿದರೆ ಇನ್ನೂ ಚೆನ್ನಾಗಿ ಬರ್ತಿತ್ತು, ಅಂದರೆ ಆ ಡಾನ್ಸ್ ಸ್ಟಾಪ್ ಆಗ್ತಿತ್ತು. ಸೆಕೆಂಡ್ ಸಾಂಗಿಂದ ಆ ಎನರ್ಜಿ ಬೇರೆ ಲೆವೆಲ್ಗೆ ಹೋಯಿತು, ದ ಕೊರಿಯೋಗ್ರಫಿ ಚೆನ್ನಾಗಾಯಿತು. ಕಾನ್ಸೆಪ್ಟ್ ಬಗ್ಗೆ ಬಂದಾಗ ರಾಮ ಸೇತುವೆ ಬಗ್ಗೆ ಹೇಳಿದ್ರ, ಸಂಜೀವಿನಿ ಪರ್ವತ ಬಗ್ಗೆ ಹೇಳಿದ್ರ, ಬಟ್ ಯಾವತ್ತು ಹನುಮಂತ ಹೋಗಿ ರಾವಣನ ಮೇಲೆ ಹಾರಿ ಯುದ್ಧ ಮಾಡಿದ್ದಿಲ್ಲ. ಯಾಕೆಂದರೆ ಎವ್ರಿ ಟೈಮ್ ಆಂಜನೇಯ ಸ್ವಾಮಿ ಹೇಳಿರೋದು, ನನ್ನ ರಾಮನ ಆಜ್ಞೆ ಇಲ್ಲದಿದ್ದರೆ ಇಡೀ ಲಂಕೆನ ನಾನು ಏನು ಮಾಡ್ತಿದ್ದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಲಂಕೆಗೆ ಅವರು ರಾವಣ ಮೇಲೆ ಯಾವತ್ತೂ ಅಟ್ಯಾಕ್ ಮಾಡಲಿಕ್ಕೆ ಆಗಿಲ್ಲ. ಸೊ ಇದೊಂದು ಮೈನ್ಯೂಟ್ ಡೀಟೇಲ್ಸ್ನ, ಸಿನ್ಸ್ ನೀವು ಹಿಸ್ಟ್ರಿನ ತೊಗೊಂಡು ಬಂದಾಗ, ಮೈಥಾಲಜಿಕಲ್ ಕಾನ್ಸೆಪ್ಟ್ ತೊಗೊಂಡಾಗ ಈ ಡೀಟೇಲ್ನ ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಮಾಡಿ. ಅದರ್ವೈಸ್ ಆಲ್ ದ ಬೆಸ್ಟ್ ಟು ಎವ್ರಿ ಒನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೂರಜ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಜಡ್ಜಸ್ ಆಯಿತು. ಈಗ ನಮ್ಮ ಸ್ಪೆಷಲ್ ಗೆಸ್ಟ್ ಅನ್ವಿತಾ ಅವರೇ, ಹೇಗನ್ನಿಸ್ತು ನಿಮ್ಗೆ ಈ ಒಂದು ಪರ್ಫಾರ್ಮೆನ್ಸ್? ನನಗೆ ಇವಾಗ ಅರ್ಥ ಆಗ್ತಿದೆ, ಗೆಸ್ಟಾಗಿ ಬಂದಾಗ ಜಾಸ್ತಿ ಏನೂ ಮಾತಾಡೋಕ್ಕೆ ಸಿಗೋಲ್ಲ, ಬಿಕಾಸ್ ಜಡ್ಜಸ್ ಎಲ್ಲ ಮಾತಾಡಿ ಮುಗಿಸ್ಬಿಡ್ತಾರೆ ಅಂತ. ಸೂರಜ್ ಸರ್ ಹೇಳಿರೋ ಅಂಥ ಕೆಲವೊಂದು ಮೈನ್ಯೂಟ್ ಡೀಟೇಲ್ಸ್ ಬಿಟ್ಟರೆ ಎಲ್ಲರೂ ಹೇಳಿದ್ದು ಕರೆಕ್ಟೇ. ನೀವು ಹೇಗೆ ಚಪ್ಪಲ್ ಬಿಟ್ಟು ಹೋದ್ರು ನಾನು ಹಿಂಗೆ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡಿದ್ದೆ, ಅಲ್ಲಿ ಆಂಜನೇಯ ಬರ್ತಿದಂಗೆ ಹಿಂಗೆ ನಿಂತ್ಕೊಂಡು ಫೀಲಿಂಗ್ ಇಸ್ ದೇರ್. ಯಾಕಂತಂದರೆ ಡ್ಯಾನ್ಸ್ ವಿಷಯಕ್ಕೆ ಬಂದಾಗ ಆಂಜನೇಯ ಆಗಿರ್ಬೋದು ಅಥವಾ ಗಣಪತಿ ಆಗಿರ್ಬೋದು ಆ್ಯಂಡ್ ನಮ್ಮ ಕಡೆ ದೇವಿಗಳಾಗಿರ್ಬೋದು ತುಂಬಾ ಸಪೋರ್ಟಿವ್ ಆ್ಯಂಡ್ ಅಷ್ಟೇ ಒಂದು ಆ ವೈಬ್ ಇರುತ್ತೆ, ಆ ಒಂದು ಪಾಸಿಟಿವ್ನೆಸ್ ಇರುತ್ತೆ ಅಥವಾ ಒಂದು ಎನರ್ಜಿ ಇರುತ್ತೆ. ಸಾಕ್ಷಿ ಅವ್ರು ಹೇಳ್ದಂಗೆ ಅಲ್ಲಿಂದ ಇಲ್ಲಿವರೆಗೂ ಅದು ಕನೆಕ್ಟ್ ಆಗುತ್ತೆ ಆ ಡ್ಯಾನ್ಸ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿಂಚನ ರೈಟ್? ಎಸ್, ಸಿಂಚನ ಅವರೇ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಎಲ್ಲರೂ ಹೇಳ್ದಂಗೆ ನಿಮ್ಮ ಇಡೀ ಗ್ರೂಪ್ ನಿಮ್ಮನ್ನು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತು. ಆಲ್ ದ ವೆರಿ ಬೆಸ್ಟ್. ಹೋಪ್ಫುಲಿ ಆವಾಗಲೇ ಹೇಳ್ದಂಗೆ ಮೇ ದ ಬೆಸ್ಟ್ ಕಂಟೆಸ್ಟೆಂಟ್ ಗೋ ಟು ದ ಫಿನಾಲೆ. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಆಲ್ಸೋ ಆಂಜನೇಯ ಹಾಕಿರೋರು ಡೆಫಿನೆಟ್ಲಿ ಅವರನ್ನು ನಾವು ಏನೋ ಒಂದು ರೌಂಡ್ ಆಫ್ ಅಪ್ಲಾಸ್ ಕೊಡಲೇಬೇಕು. ಅದು ಎಷ್ಟು ಕಷ್ಟ ಪಾಪ ಆವಾಗಲಿಂದ ಹಾಗೆ ನಿಂತ್ಕೊಂಡಿದ್ದಾರೆ. ಆ್ಯಂಡ್ ಅವ್ರದ್ದು ಕೂಡ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಆ ಸ್ಲೋ ಮೋಷನ್ ಆಗಿರ್ಬೋದು ಅಥವಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಜೈ ಆಂಜನೇಯ. ಓಕೆ, ಒಂದು ಸಣ್ಣ ವಿನಂತಿ. ಸೊ ನಮ್ಮ
ರಾಮ ಮಂದಿರ ಅಯೋಧ್ಯೆಯಲ್ಲಿ ನಮ್ಮ ರಾಮನ ಬಾಲರಾಮನ ಮೂರ್ತಿಯನ್ನು ಕೆತ್ತಿದಂಥ ಅರುಣ್ ಅವರು, ಸ್ಪೆಷಲಿ ನಮ್ಮ ಕರ್ನಾಟಕದವರು. ಹಾಗೆಯೇ ಅದು ನಮ್ಮ ಹೆಮ್ಮೆ. ಒಮ್ಮೆ ಜೋರಾದಂತಹ ಚಪ್ಪಾಳೆ ಬರಲಿ. ಜೊತೆಗೆ ಐ ರಿಕ್ವೆಸ್ಟ್ ಎಲ್ಲರೂ ಕೂಡ ಎದ್ದು ನಿಂತು ಅವರಿಗೆ ಒಮ್ಮೆ ಜೋರಾದಂತಹ ಕೈ ಚಪ್ಪಾಳೆ ಕೊಡಬೇಕು. ಈ ಒಂದು ವೇದಿಕೆಯಿಂದ ಕರ್ನಾಟಕದ ಬೆಸ್ಟ್ ಡ್ಯಾನ್ಸರ್, ಈ ಒಂದು ವೇದಿಕೆಯಿಂದ ಅರುಣ್ ಅವರಿಗೆ ನಮ್ಮ ವೇದಿಕೆಯ ಪರವಾಗಿ ಒಮ್ಮೆ ಜೋರಾದಂತಹ ಚಪ್ಪಾಳೆ. ಲೆಟ್ಸ್ ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು. ಆ ಭಗವಂತ ಇನ್ನಷ್ಟು ಒಳ್ಳೇದು ಮಾಡಲಿ ಬಂದಂತಹ ಎಲ್ರಿಗೂ ಕೂಡ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಂಗೊಂದು ಬ್ಲೆಸ್ಡ್ ಫೀಲ್, ಯಾಕಂದರೆ ನಾನು ಆಂಜನೇಯನ ಪಕ್ಕದಲ್ಲಿ ನಿಂತ್ಕೊಂಡೆ ಅನ್ನುವಂತಹ ಫೀಲ್. ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆ. ಅದೆಷ್ಟು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ಗಳನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ಇನ್ನಷ್ಟು ಪರ್ಫಾರ್ಮೆನ್ಸ್ಗಳು ಬಾಕಿ ಇದೆ. ಅದನ್ನೆಲ್ಲ ನೋಡಬೇಕಾದ್ರೆ ಈಗ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ ತೆಗೆದುಕೊಳ್ಳುವಂತಹ ಹೊತ್ತು. ಸೊ ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆ. ಸೊ ಸೆಮಿ ಫಿನಾಲೆ ತರ ಫೀಲ್ ಕೊಡ್ತಾ ಇದೆ. ಸೊ ಈಗ ಬಂದಂತಹ ಪರ್ಫಾರ್ಮೆನ್ಸ್ ಒಂದಕ್ಕಿಂತ ಒಂದು ಹೆಚ್ಚಾಗಿರುವಂತಹ ಹೈಪ್ ಕೊಡ್ತಾ ಇದೆ. ಸೊ ಇನ್ನು ಹೈಪ್ ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ ಅದನ್ನು ನಾವು ಕಾದು ನೋಡಲೇಬೇಕು. ಸೊ ವಿ ಹ್ಯಾವ್ another contestant, that is Tanushri from Hubli. So ladies and gentlemen, give a huge round of applause to Tanushri from Hubli.
ಭಕ್ತರನ್ನು ಕಾಡೋ ಕಷ್ಟ ನಷ್ಟ ಕಳೆಯುವೆ, ವಂಶಗಳಿಗೂ ನಿನ್ನ ನೆರಳ ನೀಡುವೆ. ಮೃಗದ ಮೀಸೆ ಹೊತ್ತೋನೆ ನಿನ್ನ ಹೃದಯ ಹೂವೇನೆ, ಭೀಮವೇಶ ಪರಮಾತ್ಮ ವಿಜಯ ನೀನೆ ಜಗದಾತ್ಮ. ಭಾನು ಸೋಮ ಅಗ್ನಿನೇತ್ರ ಭಕ್ತ ಪಾಲಕ, ಹುಡುಗುವ ರುದ್ರ ಮಡ ಮಡ ಮಡಮ ಮರುಗ ಭದ್ರ ಗದ ಗದ ಗದಗ ಇಸುವ ರುದ್ರ 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 ವೀರಭದ್ರ 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 ಬ್ಯೂಟಿಫುಲ್ ಶಿವತಾಂಡವವನ್ನು ಅತ್ಯಂತ ಪ್ರೀತಿಯಿಂದ ಅಷ್ಟೇ ಅದ್ಭುತವಾಗಿ ತನುಶ್ರೀ ಹುಬ್ಬಳ್ಳಿಯ ಹುಡುಗಿ ಇಲ್ಲಿಯ ತನಕ ಬಂದು ಪ್ರೆಸೆಂಟ್ ಮಾಡಿದ್ದಾಳೆ. ಸೊ ನಮ್ಮ ಬೆಂಗಳೂರಿನ ಹುಡುಗಿ, ನಮ್ಮ ಕರಾವಳಿಯ ಬೆಡಗಿ ಡೈರೆಕ್ಟ್ಲಿ ಸಾಕ್ಷಿ ಮೇಡಮ್, ಹೇಗಾಯಿತು ಪರ್ಫಾರ್ಮೆನ್ಸ್? ಕೊರಿಯೋಗ್ರಾಫರ್ ಯಾರು? ಗಣೇಶ್ ಸರ್ ಇದ್ದಾರಾ? ಬಂದಿದ್ದಾರಾ? ಕರೀಬ್ ಸರ್. ಹಾಯ್ ಮ್ಯಾಮ್. ಹಲೋ ಸರ್, ನನಗೆ ಈ ಕಾನ್ಸೆಪ್ಟ್ನ ಒಂದು ಸ್ವಲ್ಪ ಬ್ರೇಕ್ ಡೌನ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ಬೋದಾ ಒಂದ್ಸಲಿ? ಹಾಂ ಮ್ಯಾಮ್. ಇಬ್ಬರು ಭಕ್ತಾದಿಗಳಿರ್ತಾರೆ ಸ್ಟಾರ್ಟಿಂಗು, ಶಿವನ ಭಕ್ತರು ಇವರು. ಅವ್ರಿಗೋಸ್ಕರ ಸ್ಮರಣೆ ಮಾಡ್ತಿರ್ತಾರೆ. ಅವಾಗ ಒಂದು ರಾಕ್ಷಸ ಬರ್ತಾನೆ, ಬಂದು ಅವ್ರಿಗೊಂದು ಸ್ವಲ್ಪ ಹೆದರಿಸಿ ಅವನಿಗೆ ಶಿವ ಇಲ್ಲ ನಾನೇ ಶಿವ ಅಂತೇಳಿ ಆ ಥರ ಅವ್ರು ಹೇಳಿ ಇವ್ರಿಗೆ ದುಗಿಸಿ ಹೋಗ್ತಾನೆ. ಆಮೇಲೆ ನೆಕ್ಸ್ಟು ಇವಳು ಅಲ್ಲಿಂದ ಎಂಟ್ರಿ ಮಾಡ್ತಾಳೆ, ವಾಪಸ್ ಬಂದು ಸಂಹಾರ ಮಾಡಿ ವಾಪಸ್ ಕಂಟಿನ್ಯೂ ಡ್ಯಾನ್ಸ್ ಮಾಡಿ. ಇದು ಹಿಸ್ಟ್ರಿ ಅಲ್ಲ, ಇದು ಇಲ್ಯೂಷನ್ ನೀವು ಮಾಡ್ಕೊಂಡಿರೋದಲ್ಲ. ಹೌದು ಹೌದು. ಅದಕ್ಕೆ ಸೊ ನನಗೆ ತನುಶ್ರೀಯಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇದೆ. ಲಾಸ್ಟ್ ರೌಂಡ್ಕಿಂತ ಈ ರೌಂಡಲ್ಲಿ ಅವರು ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದ್ದಾರೆ. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಹೇಳಿದ್ವಿ, ನಾವು ಮೂರು ಜನ ಜಡ್ಜಸ್ ಹೇಳಿದ್ವಿ ಡಾನ್ಸಿಂಗ್ ಸ್ವಲ್ಪ ಇಂಪ್ರೂವ್ ಆಗಬೇಕು, ಅವಳ ಕೇಪಬಿಲಿಟಿ ಇದೆ ಬಟ್ ಮಾಡ್ತಾ ಇಲ್ಲ ಅಂತ. ಬಟ್ ಈ ರೌಂಡಲ್ಲಿ ಅದು ಬಂದಿದೆ. ಆ್ಯಂಡ್ ಟೀಮ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ನನಗೆ ಈ ಎಂಟೈರ್ ಪರ್ಫಾರ್ಮೆನ್ಸಲ್ಲಿ ಇಷ್ಟ ಆಗಿದ್ದು ಪ್ಲಸ್ ಅನಿಸಿದ್ದು ಅಂದರೆ ಫಾರ್ಮೇಷನ್ಸ್. ಸೊ ಆ ಫಾರ್ಮೇಷನ್ಸ್ ಎಲ್ಲ ತುಂಬ ಕ್ಲಿಯರಾಗಿ ಚೆನ್ನಾಗಿ ಮಾಡಿದರು. ಆ್ಯಂಡ್ ನನಗೆ ಒಂದು ಕಂಪ್ಲೇಂಟ್ ಏನಂದರೆ ಪೌಡರ್ ಯೂಸ್ ಮಾಡಿದ್ರಲ್ಲ, ಸೊ ಅದು ಲಾಸ್ಟಲ್ಲಿ ಅವಳಿಗೆ ಸ್ಲಿಪ್ ಆಗ್ತಾಯಿತ್ತು. ಸೊ ಆ ಥರ ಇದ್ದಾಗ ಅದನ್ನು ಬಳಸಬೇಡಿ ಅಂತ ನಾನು ಹೇಳೋದು. ಬಿಕಾಸ್ ಅದು ನಿಮ್ಮ ಪರ್ಫಾರ್ಮೆನ್ಸ್ಗೆ ಅದು ಮೈನಸ್ ಆಗೋದಾದರೆ ನಿಮಗೇನು ಹೆಲ್ಪ್ ಆಗೋದಿದ್ರೆ ಸೊ ಇಟ್ಸ್ ಅ ವೇಸ್ಟ್ ಅನಿಸುತ್ತೆ ನನಗೆ. ಸೊ ಆ ಥರ ಇದ್ದರೆ ಅದನ್ನು ಕಟ್ ಡೌನ್ ಮಾಡಿ. ಆ್ಯಂಡ್ ಅವರಿಗೆ ಅದು ಪರ್ಫಾರ್ಮೆನ್ಸಲ್ಲಿ ಪುಟ್ ಟುಗೆದರ್ ಮಾಡಿದಾಗ ಏನು ಅವ್ರಿಗೆ ಪ್ಲಸ್ ಆಗಿ ಬರುತ್ತೆ ಅದನ್ನು ಜಾಸ್ತಿ ಎಡಿಷನ್ ಮಾಡಿ ಅಂತ ಹೇಳ್ತೀನಿ. ಆಲ್ ದಿ ವೆರಿ ಬೆಸ್ಟ್. ಓಕೆ, ಸುಮಿತ್ ಸರ್. ಎಸ್ ತನುಶ್ರೀ,
ಮ್ಯಾಮ್ ಹೇಳಿತಾರೇ ಇಂಪ್ರೂವ್ಮೆಂಟ್ ಪಕ್ಕ ಇದೆ. ಡಾನ್ಸಿಂಗ್ ಕಾಣಿತ್ತು ಇವತ್ತು. ನಿಮ್ಮ ಪ್ರಿವೈಸ್ ಪರ್ಫಾರ್ಮೆನ್ಸಲ್ಲಿ ಡಾನ್ಸಿಂಗ್ ನನಗೆ ತುಂಬ ಲೋ ಅನಿಸಿತ್ತು. ಓಕೆ, ಅದೊಂದು. ಅದು ಬಿಟ್ಟರೆ ಫ್ಲಿಪ್ಸಲ್ಲಿ ನಾನು ಯಾವತ್ತೂ ಹೇಳ್ತೇನೆ ಎಲ್ಲ ಎಪಿಸೋಡಲ್ಲಿ, ಫ್ಲಿಪ್ಸ್ ಕರೆಕ್ಟ್ ಇದ್ದರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ, ಸುಮ್ಮನೆ ಕ್ರ್ಯಾಶ್ ಲ್ಯಾಂಡಿಂಗ್ ಎಲ್ಲ ಮಾಡ್ಕೊಳ್ಬೇಡಿ ಅಂತ. ಅದೊಂದು ಸರ್ ಪ್ಲೀಸ್ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟಿಂದ. ಓಕೆ, ಫಾರ್ಮೇಷನ್ಸ್ ಎಲ್ಲ ಬೇಸಿಕಲ್ಲಿ ಇದ್ದು, ಕೊರಿಯೋಗ್ರಫಿ ಸಹ ಅಷ್ಟು ವಾವ್ ಅಂತ ನನಗೆ ಅನಿಸಿಲ್ಲ. ಇಟ್ ವಾಸ್ ಅ ಬೇಸಿಕ್, ಎಲ್ಲ 88 ಕೌಂಟ್ ಸ್ಟೆಪ್ಸಲ್ಲಿ ಸಿಂಕ್ರೊನೈಸ್ ಥರ ಆ ಥರ ಇದೆ. ಸೊ ಕೊರಿಯೋಗ್ರಫಿ ಸ್ವಲ್ಪ ಇಂಪ್ರೂವೈಸ್ ಮಾಡ್ಬೋದಿತ್ತಂತ ನಂದು ಅನಿಸಿಕೆ. ಅದು ಬಿಟ್ಟರೆ ಓಕೆ, ರೆಸ್ಟ್ ವಾಸ್ ಆಲ್ ಫೈನ್. ಎಸ್ ತನುಶ್ರೀ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಚೆನ್ನಾಗಿತ್ತು. ಸೂರಜ್ ಸರ್. ಹಾಯ್ ತನುಶ್ರೀ. ಹಲೋ ಸರ್. ಕಂಗ್ರ್ಯಾಚುಲೇಷನ್, ಸೆಮಿಫೈನಲ್ ತನಕ ಬಂದಿದ್ದೀರಾ. ಥ್ಯಾಂಕ್ ಯು ಸರ್. ಎಸ್, ನನಗೆ ಕೊರಿಯೋಗ್ರಾಫರ್ ನಿಮ್ಮದೇ ಒಂದು ಐಡಿಯಾನ ತೊಗೊಂಡು ಬಂದು ಕ್ರಿಯೇಟ್ ಮಾಡಿರೋದು ಗುಡ್. ಆದರೆ ನನಗೆ ಏನಂದರೆ ನೀವೊಂದು ಅದಕ್ಕೆ ಸ್ಟೋರಿನ ನರೇಟ್ ಮಾಡಬೇಕಿತ್ತು. ಒಂದು ಊರಲ್ಲಿ ಈ ಥರ ರಾಕ್ಷಸ ಇದ್ದ, ಶಿವಭಕ್ತರಿಗೆಲ್ಲ ಈ ಥರ ಕಿರುಕುಳ ಕೊಡ್ತಿದ್ದ, ಈ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೀವೊಂದು ವಾಯ್ಸ್ ಓವರ್ ಕೊಟ್ಟಿದ್ದರೆ ಈ ಸ್ಟೋರಿ ಚೆನ್ನಾಗಿ ಅರ್ಥ ಆಗ್ತಿತ್ತು. ಇದು ಬರಬೇಕಿತ್ತು. ಆ್ಯಂಡ್ ಶಿವತಾಂಡವ ಅಂತ ತೊಗೊಂಡಾಗ ಅದಕ್ಕೊಂದಷ್ಟು ರೂಲ್ಸ್ಗಳಿದೆ. ಬಟ್ ನೀವು ಅದಕ್ಕೆ ಕಂಟೆಂಪ್ರರಿ ಅಂತ ಮಿಕ್ಸ್ ಮಾಡಿದಾಗ ಆ ಎಸೆನ್ಸ್ ಬಿಟ್ಟು ಹೋಗ್ಬಾರ್ದು. ಅಂದರೆ ಶಿವತಾಂಡದ ಸಣ್ಣ ಪುಟ್ಟ ಸ್ಟೆಪ್ಸ್ ಆದರೂ ಅಲ್ಲಿ ಮಿಕ್ಸ್ ಆಗಿ ಬರಬೇಕು. ಆಗ ಅದು ಶಿವನ ನಾಟ್ಯ ಥರ ಕಾಣುತ್ತೆ. ಇದು ನನಗೆ ಸ್ವಲ್ಪ ಅಭಾಸ ಅಂತ ಅನ್ನಿಸ್ತು ಕೆಲವು ಕಡೆ. ಅದರ್ವೈಸ್ ಗ್ರೂಪ್ ವೈಸ್ ಎಲ್ಲರ ಎನರ್ಜಿ ಚೆನ್ನಾಗಿತ್ತು. ಗ್ರೂಪ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ಅವಳಿಗೆ. ಆ್ಯಂಡ್ ಪ್ಲಸ್ ತನುಶ್ರೀ ಆಲ್ಸೋ ಟ್ರೈಡ್ ಹರ್ ಬೆಸ್ಟ್. ಈ ಸಲ ತನುಶ್ರೀದು ಡ್ಯಾನ್ಸಿಂಗ್ ಸ್ಕಿಲ್ಸ್ ಕಾಣಿಸ್ತಾ ಇತ್ತು. ವೆರಿ ಗುಡ್ ತನುಶ್ರೀ, ಕೀಪ್ ಇಟ್ ಅಪ್ ಫಾರ್ ದಟ್. ಆಲ್ ದ ಬೆಸ್ಟ್. ಲೆಟ್ಸ್ ಸಿ, ಕಾಂಪಿಟೇಷನ್ ತುಂಬ ಟಫ್ ಇದೆ. ಫಿಂಗರ್ ಕ್ರಾಸ್. ಆಲ್ ದ ಬೆಸ್ಟ್ ಟು ಯು ಆಲ್. ಥ್ಯಾಂಕ್ ಯು. ಡೈರೆಕ್ಟ್ಲಿ ಅನ್ವಿತಾ ಮೇಡಮ್. ಹಾಯ್. ಹಲೋ. ಓಕೆ, ಸೊ ಆಲ್ ದ 3 ಜಡ್ಜಸ್ ಹೇಳ್ದಂಗೆ ನಾನು ಇವತ್ತಿನ ಪ್ರಕಾರ ಏನು ಜಡ್ಜ್ ಮಾಡ್ಬೋದು ಅಂತಂದರೆ, ನಿಮ್ಮ ಸಿಂಕ್ರನೇಷನ್ ಆಗಿರ್ಬೋದು ಅಥವಾ ನೀವು ಏನು ಡ್ಯಾನ್ಸ್ ಮಾಡಿದ್ರಿ ಇವತ್ತಿನ ಮಟ್ಟಿಗೆ ತುಂಬ ಚೆನ್ನಾಗಿ ಮಾಡಿದ್ರಿ. ಬಟ್ ಆದರೆ ಒಂದು ಸೆಮಿಫಿನಾಲೆ ಪರ್ಫಾರ್ಮೆನ್ಸ್ ಆಗಿರೋದ್ರಿಂದ ಡೆಫಿನೆಟ್ಲಿ ಒಂದೇ ಒಂದು ಸಣ್ಣ ಮಿಸ್ಟೇಕ್ ಅಥವಾ ಸಣ್ಣ ಫ್ಲಾ ಇದ್ದರೂ ಕೂಡ ನಿಮಗೆ ಫಿನಾಲೆಗೆ ಹೋಗಲಿಕ್ಕೆ ಕಷ್ಟ ಆಗುತ್ತೆ. ನೀವಲ್ಲಿ ಏನು ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಬಟ್ ಕೆಲವೊಂದು ವಿಷಯಗಳು ಅವ್ರು ಏನು ಹೇಳಿದಾರಲ್ಲ ಅದು ಕರೆಕ್ಟ್ ಅಂತ ಅನ್ನಿಸ್ತು. ನಾನು ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೆ, ಇದು ಯಾವ ಹಿಸ್ಟ್ರಿ ಇದು, ಯಾವ ರಾಕ್ಷಸ ಇದು ಅಂತ ಹೇಳಿ. ಸೊ ಸುರೇಶ್ ಸರ್ ಹೇಳ್ದಂಗೆ ಅದನ್ನು ವಾಯ್ಸ್ ಓವರ್ ಕೊಟ್ಟಿದ್ದರೆ ಚೆನ್ನಾಗಿದ್ದಿರೋದಾ ಏನೋ ಅಂತ ಅನ್ನಿಸ್ತು. ಬಟ್ ಆನ್ ಅ ಹೋಲ್ ವೆರಿ ಗುಡ್ ಪರ್ಫಾರ್ಮೆನ್ಸ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಅವರು ಝಲಕ್ ಕೊಟ್ಟಿದ್ದೇನೂ ಅಲ್ಲ, ಉಪೇಂದ್ರ ಸರ್ ಅವರ UI ಮೂವಿ ಬರ್ತಾ ಇದೆ. ಅವರು ಸ್ಟೋರಿ ಬಿಡ್ದೇನೆ ವಾಯ್ಸಲ್ಲಿ ನಮ್ಮ ಕನ್ನಡಿಗರಿಗೆ ಝಲಕ್ ಕೊಟ್ಟರೆ, ಇವರು ವಾಯ್ಸ್ ಇಲ್ದೇನೆ ಕೇವಲ ಎಲ್ಲಿ ಹೋದರು ರಾಕ್ಷಸ, ಮಿನಿ ರಾಕ್ಷಸ. ಹೌದು, ಆ್ಯಕ್ಚುಲಿ ಆ ರಾಕ್ಷಸ ಒಂಥರ ಕ್ಯೂಟ್ ರಾಕ್ಷಸ ಅಂತ ಹೇಳ್ಬೋದು. ಗುಂಡಾಗಿ ಚೆನ್ನಾಗಿ ಮಾಡಿದರು. ಇವಾಗ ಕಾಣಿಸ್ತಾ ಇಲ್ಲ. ನಿಮ್ಮ ಭಾಷೆಯಲ್ಲೇ ಕರೆದ್ಬಿಡಿ ತನುಶ್ರೀ, ಒಂದ್ಸರಿ ಹುಬ್ಳಿ ಸ್ಟೈಲ್ ಕರೀರಿ ಅವರನ್ನು. ಅಣ್ಣ ಬಾರ. ಹಾಂ, ಇದು ಚೆನ್ನಾಗಿರೋದು ಆ್ಯಕ್ಚುಲಿ. ಅಲ್ಲಿ ಅನ್ವಿತಾ ಮೇಡಮ್ ಕರಿತಾ ಇದ್ದಾರೆ. ಚೆನ್ನಾಗಿ ಮಾಡಿದ್ರಿ, ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದೀರಾ. ಕ್ಯೂಟ್ ರಾಕ್ಷಸ ನೀವು. ಸೂರಜ್ ಸರ್, ಮುದು 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 ರಾಕ್ಷಸ ಆ ಥರ. ನನಗೆ ಫಸ್ಟ್ ಟೈಮ್ ರಾಕ್ಷಸ ಲಿಪ್ಸ್ಟಿಕ್ ಹಾಕಿದ್ದು ನೋಡಿ. ಯಾವ ಸೀರಿಯಲ್ ನೋಡಿಲ್ಲ ಆಗಿದೆ. ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ಏನೇ ಆಗಲಿ ಒಳ್ಳೆಯದಾಗಲಿ. ಆ್ಯಂಡ್ ಕರ್ನಾಟಕ ಜನತೆಗೆ ತನುಶ್ರೀ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಸೆಮಿಫೈನಲ್ ತನಕ ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಂದು ಸೆಕೆಂಡ್ ಹುಬ್ಳಿಯಿಂದ ಇಲ್ಲಿಗೆ ಬಂದು ನಮ್ಮ ಕೊಚ್ಚಗಕ್ಕಿಯನ್ನು ಮೀನು ಸಾರು ಊಟ ಮಾಡಿ ಹೋಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್. ಇದು ಟ್ವಿಸ್ಟರ್ಸ್ ಡಾನ್ಸ್ ಅಕಾಡೆಮಿ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕ ಬೆಸ್ಟ್ ಡಾನ್ಸರ್ ಜೂನಿಯರ್ ಸೆಮಿ ಫಿನಾಲೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಸುಧಾ ಜುವೆಲರ್ಸ್, ಹನ್ಸಿ ಗೋಲ್ಡನ್ ಡೈಮಂಡ್ಸ್, ಟೋನಿ ಎಸ್ಟೇಟ್ ಇವರೆಲ್ಲರಿಗೂ ಕೂಡ ಧನ್ಯವಾದ ಅಂತ ಹೇಳ್ತಾ, ಈಗ ಇನ್ನೋರ್ವ ಕಂಟೆಸ್ಟೆಂಟ್ ನಮ್ಮ ಕೃಷ್ಣನಗರಿ ಉಡುಪಿಯಿಂದ ಬಂದಂತಹ ದೀಶ್ನನನ್ನು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳುವಂತ ಹೊತ್ತು. ಸೊ ಲೆಟ್ಸ್ ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು ದೀಶ್ನ ಫ್ರಮ್ ಉಡುಪಿ. ಶಿವ ಶಂಕರ ಪಾರ್ವತಿ
లింగమై ఆవరించరా ఢమఢమఢమని డమరుక ధ్వని చదివి జడదని వదిలించరా శ్రీవాయులింగమై సంచరించరా అణువణువున తన తనువున నిలిచి చలనమే కలిగించరా భస్మం చేసే అసురునే అగ్నిలింగమై ప్రవికార వరదై ముంచై జలలింగమై ఘోరా వరమై వసమై ప్రబలమౌతూ లింగమై బలమిడరా జగమే నడిపే పంచభూతలింగేశ్వర కరుణించరా శివ శివ శంకర హర హర శంకర జయ జయ శంకర దిగిరారా ప్రియ తాండవ శంకర ప్రకట శుభంకర ప్రణయ భయంకర దిగిరారా శివ శివ హర హర జయ జయ దిగిరారా ప్రియ తాండవ శంకర ప్రకట శుభంకర ప్రణయ భయంకర దిగిరారా ದೇಶ್ನ ನಿನ್ನ ಪರ್ಫಾರ್ಮೆನ್ಸ್ ನೋಡಿದ ಮೇಲೆ ಒಂದೇ ಒಂದು ಲೈನ್ ನೆನಪಿಗೆ ಬರ್ತಾ ಇದೆ. ಏನೆಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದೇನೆ ಚಟುವಟಿಕೆ, ಈ ಸ್ವಪ್ನದ ರೂವಾರಿ ನೀನಲ್ಲವೇ, ಇನ್ಯಾಕೆ ಬೇಜಾರು, ದೇಶ್ನಾಳ ಪರ್ಫಾರ್ಮೆನ್ಸ್ ಇಲ್ಲವೇ ಅಂತ ಹೇಳ್ದಂಗಿದೆ. ಸೊ ಬೇಜಾರು ಕಳಿಯೋದಕ್ಕೆ ಇಂತಹ ಒಂದು ಪರ್ಫಾರ್ಮೆನ್ಸ್ ಸಾಕಂತೆ. ಸೊ ಅಷ್ಟು ಬ್ಯೂಟಿಫುಲ್ ಆಗಿ ಒಂದು ನೂಲಿನ ಮೇಲೆ ಚಿತ್ರ ಬಿಡಿಸ್ದಂಗಿತ್ತು. ನನಗೆ ಈ ಥರ ಪರ್ಫಾರ್ಮೆನ್ಸ್ ಮಾಡಿದ ಮೇಲೆ ನೋಡಿದ ಮೇಲೆ ನೆನಪಾಗೋದು ಈ ಥರ ಪರ್ಫಾರ್ಮೆನ್ಸ್ಗಳಿಗೆ ಒಂದು ಮಾಸ್ಟರ್ ಮೈಂಡ್ ಅಂತಲೇ ಫೇಮಸ್ ಆಗಿರುವಂತಹ ಸೂರಜ್ ಅನಿಲ್ ಸರ್. ಸರ್, ಹೇಗಾಯಿತು ಪರ್ಫಾರ್ಮೆನ್ಸ್? ಹಾಯ್ ದೇಶ್ನ. ಹಾಯ್ ಸರ್. ಫಸ್ಟ್ ಆಫ್ ಆಲ್ ನಿಮ್ಮ ಕೊರಿಯೋಗ್ರಾಫರ್ ಇದ್ದಾರಾ? ಸ್ಟೇಜ್ ಮೇಲೆ ಕರಿಬೋದು ಕೊರಿಯೋಗ್ರಾಫರ್ನ. ಮಂಜಿತ್ ಸರ್. ಮಂಜಿತ್ ಸರ್, ಸೊ ಜೋರಾಗಿ ಚಪ್ಪಾಳೆ ಬರಲಿ. ಉಡುಪಿಯ ಹೆಮ್ಮೆ ಮಿಸ್ಟರ್ ಮಂಜಿತ್ ಸರ್. ಟೀಮ್ ಎಕ್ಸ್ಟ್ರೀಮ್ ನಮ್ಮ ಜೊತೆಗೆ ಇದೆ, ಹೋಲ್ ಟೀಮ್. ಕೊರಿಯೋಗ್ರಾಫರ್, ಎಸ್, ವಂಡರ್ಫುಲ್ ಕೊರಿಯೋಗ್ರಫಿ, ವೆರಿ ಪ್ರೊಫೆಷ್ನಲಿ ಕೊರಿಯೋಗ್ರಾಫ್ ಮಾಡಿದ್ದು. ನನಗೆ ಈ ಕೊರಿಯೋಗ್ರಾಫ್ನ ಪ್ಲಸ್ ಪಾಯಿಂಟೇ ಸೆಮಿ ಕ್ಲಾಸಿಕನ್ನು ಪರ್ಫೆಕ್ಟಾಗಿ ಬ್ಲೆಂಡ್ ಮಾಡಿರೋದು. ಅಂದರೆ ಕ್ಲಾಸಿಕಲ್ಗೆ ಬಂದಾಗ ನಾವು ಅಂಗಶುದ್ಧಿ ಅಂತ ಹೇಳ್ತೀವಿ, ಅದು ಎಲ್ಲ ಡ್ಯಾನ್ಸರ್ ಹತ್ರ ವೆರಿ ಪರ್ಫೆಕ್ಟ್. ಶಿವಗೆ ಬಂದಾಗ ವೀರರಸ, ಪಾರ್ವತಿಗೆ ಬಂದಾಗ ಲಾಸ್ಯ ರಸ, ಅದು ಎರಡು ಬ್ಲೆಂಡ್ ಮಾಡಿದ್ದು ವೆರಿ ಪರ್ಫೆಕ್ಟ್. ವೆರಿ ಗುಡ್ ಆನ್ ದ್ಯಾಟ್. ಆ್ಯಂಡ್ ಸ್ಟಂಟ್ಸ್ ಪಾರ್ಟ್ ಅಂತೂ ಎಕ್ಸ್ಟ್ರಾರ್ಡಿನರಿ. ಐ ಜಸ್ಟ್ ಲವ್ ದಟ್ ಗಾಯ್. ಅದು ಆನ್ ಬೀಟ್ ಎಲ್ಲಿ ನಿಲ್ಲಬೇಕು ಅಲ್ಲಿ, ಆ್ಯಂಡ್ ಲ್ಯಾಂಡಿಂಗ್ ಅಷ್ಟೇ ಪರ್ಫೆಕ್ಟ್ ಆಗಿತ್ತು. ಆ್ಯಂಡ್ ಓವರ್ ಆಲ್ ದೇಶ್ನ ಬಗ್ಗೆ ಹೇಳಬೇಕಂದ್ರೆ, ದೇಶ್ನ ಯು ವೆರ್ ಟೂ ಗುಡ್ ಟುಡೇ ವಿತ್ ಅ ಗುಡ್ ಎಕ್ಸ್ಪ್ರೆಷನ್ಸ್. ಓಕೆ, ಎಲ್ಲೂ ನಿಮಗೆ ಆ ಕನ್ಫ್ಯೂಷನ್ಸ್ ಇರಲಿಲ್ಲ. ಯು ವೆರ್ ಆನ್ ದ ಬೀಟ್, ಆನ್ ಪಾಯಿಂಟ್, ಆನ್ ಪರ್ಫೆಕ್ಷನ್ಸ್. ವೆರಿ ಗುಡ್. ಇನ್ನು ಆ್ಯಸ್ ಎ ವಿ ಆರ್ ಸರ್ಚಿಂಗ್ ಫಾರ್ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ ಫಾರ್ ದ ಕೊರಿಯೋಗ್ರಾಫರ್ ಇನ್ ಕೇಸ್ ಇಫ್ ಶಿ ಕಮ್ಸ್ ಫಾರ್ ಫಿನಾಲೆ ಆರ್ ಸಮಥಿಂಗ್. ಟೀಮ್ ಅಂತ ಬಂದಾಗ ಹೊರಗೆ ಹೋಗೋದು ಒಳಗೆ ಹೋದಾಗ ಮಾಡಿದಾಗ ಸ್ಟೇಜನ್ನು ಒಂದು ಎಂಟಿ ಬಿಡೋದಾಗೆ ನೋಡ್ಕೊಳ್ಳಿ. ಅದೊಂದು ನೀವು ಮಾಡಿದರೆ ದಿಸ್ ಟೀಮ್ ವಿಲ್ ಕಮ್ ಔಟ್ ರಿಯಲಿ ನೈಸ್. ಓಕೆ, ಜಸ್ಟ್ ಎಸ್. ಓಕೆ, ವಿ ಹ್ಯಾವ್ ದಟ್ ರೂಲ್ಸ್. 7 ಜನ ಮಾತ್ರ ಸ್ಟೇಜಲ್ಲಿ ಇರಬೇಕು, ಕ್ಯಾಮರಾದಲ್ಲಿ 7 ಜನರಿಗಿಂತ ಜಾಸ್ತಿ ಕಾಣಬಾರ್ದು ಅಂತ ಇತ್ತು. ಸೊ ದ್ಯಾಟ್ಸ್ ವೈ ಅವ್ರ ಎಕ್ಸಿಟ್ ಆದಮೇಲೆ ನಾವು ಅವ್ರನ್ನ ಎಂಟ್ರಿ. ಓಕೆ, ವೆರಿ ಗುಡ್. ಆ ಪ್ಲ್ಯಾನ್ ತುಂಬ ಚೆನ್ನಾಗಿತ್ತು. ಆದರೆ ದೇಶ್ನ ಅಲ್ಲಿ ಇದ್ದಾಗ ಅಲ್ಲಿ ಏನಾದರೂ ಒಂದು ಜಬರ್ದಸ್ತ್ ಆಗಬೇಕು, ಯಾಕಂದರೆ ಸ್ಟೇಜ್ ಸಿಂಗಲ್ ಇರ್ತಾರೆ ಅಷ್ಟೇ. ಅದು ಬಿಟ್ಟರೆ ಸೂಪರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಸಾಕ್ಷಿ ಮೇಡಮ್. ಸೊ ಕೊರಿಯೋಗ್ರಾಫರ್ಗೆ ಫಸ್ಟ್ ಒಂದು ದೊಡ್ಡ ಸಲ್ಯೂಟ್ ಅಂತ ಹೇಳಬೇಕು. ಬಿಕಾಸ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಮಗೆ ಆ ಡಿವೈನ್ ಫೀಲಿಂಗ್ನ ಇಲ್ಲಿ ಅವರು ಪ್ರೆಸೆಂಟ್ ಮಾಡಿರೋದಿದೆಯಲ್ಲ, ಇಟ್ಸ್ ನಾಟ್ ಈಸಿ ಅಂತ ಹೇಳಬೇಕು. ಯಾಕಂದರೆ ಒಂದು 4 ಮಿನಿಟ್ಸ್ ಪರ್ಫಾರ್ಮೆನ್ಸಲ್ಲಿ ಈ ಥರ ಒಂದು ವಿಜುವಲ್ ಟ್ರೀಟ್ ಆಗಿರ್ಬೋದು. ಆ್ಯಂಡ್ ಸೂರಜ್ ಸರ್ ಹೇಳಿದ್ರು ಆಲ್ರೆಡಿ ಕ್ಲಾಸಿಕಲ್ ಸೆಮಿ ಕ್ಲಾಸಿಕಲ್ನ ಅವರು ಬ್ಲೆಂಡ್ ಮಾಡಿರೋ ರೀತಿ. ನಾನು ಐ ಆಮ್ ಅ ಕ್ಲಾಸಿಕಲ್ ಡ್ಯಾನ್ಸರ್, ಸೊ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಪ್ರತಿಯೊಬ್ಬ ಡ್ಯಾನ್ಸರ್ ಅಲ್ಲಿ ನಿಂತಿರೋದು, ಅವರ ಕಾಸ್ಟ್ಯೂಮ್ ಆಗಿರ್ಬೋದು, ಅವರ ಲುಕ್ ಆಗಿರ್ಬೋದು. ದೀಶ್ನ ನೋಡಿದ್ರೆ ನನಗೆ ಸಿಕ್ಕಾಪಟ್ಟೆ ಒಂಥರ ಏನೋ ಪಾಸಿಟಿವ್ ಫೀಲಿಂಗ್. ಸೊ ಶಿ ಇಸ್ ಅ ವೆರಿ ಸ್ವೀಟ್ ಗರ್ಲ್ ಅನಿಸುತ್ತೆ ನನಗೆ. ಸೊ ಎಂಟೈರ್ ಟೀಮ್ ಸೂಪರಾಗಿ ಮಾಡಿದ್ರಿ. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಟು ದಟ್ ಬಾಯ್, ಫ್ಲಿಪ್ ಮಾಡಿದ್ರಲ್ಲ, ವೆರಿ ನೈಸ್. ಆಲ್ ದ ವೆರಿ ಬೆಸ್ಟ್. ಲೆಟ್ಸ್ ಸಿ ಏನಾಗುತ್ತೆ. ಓಕೆ.
ಸುಮಿತ್ ಸರ್. ಎಸ್ ಸರ್. ಮಂಜಿತ್ ಸರ್ ಭಾರಿ ಶೋಕ್ ಮಂದರ್ ಕೊರಿಯೋಗ್ರಫಿ ತುಳುಡು ಪಾಂಡವನಾಡ ಗ್ರೂಪ್ ಅಂತ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀರಾ. ಬಾಯ್ಸನ್ನು ಎನರ್ಜಿ, ಗರ್ಲ್ಸನ್ನು ಗ್ರೇಸ್, ಬ್ಯೂಟಿ ಪ್ಲಸ್ ಫ್ಲಿಪ್ಸ್ ಟೈಮಿಂಗ್. ನಿನ್ನನ್ನು ಎಪ್ರಿಷಿಯೇಟ್ ಮಾಡಲೇಬೇಕು ಸುಧಾಮ, ಬಿಕಾಸ್ ಆ ಟೈಮಿಂಗ್, ಆ ಪರ್ಫೆಕ್ಷನ್ ಬೇರೆ ಯಾವ ಫ್ಲಿಪ್ಪರ್ಸನ್ನು ನಾನಂತೂ ನೋಡಿಲ್ಲ ಈಗ ತಾನೆ ಆಲ್ ಓವರ್ ಕರ್ನಾಟಕದಲ್ಲಿ. ಸೊ ಅದಕ್ಕೆ ನಿನ್ನನ್ನು ಎಪ್ರಿಷಿಯೇಟ್ ಮಾಡಲೇಬೇಕು. ಓಕೆ, ಸೊ ಅದು ಬಿಟ್ಟರೆ ಮೇನ್ ಪಾಯಿಂಟ್ ದೇಶನ ತುಂಬ ಚೆನ್ನಾಗಿ ಮಾಡಿದ್ವಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ವಿ. ಫೈನಲ್ಗೆ ಈ ಆ್ಯಕ್ಟ್ ಮಾಡ್ತಿದ್ರೆ ಪಕ್ಕ ವಿನ್ ಆಗ್ಬೋದು ಅಂತ ನನಗೆ ಅನ್ನಿಸ್ತಿದೆ. ಬಿಕಾಸ್ ಅಷ್ಟು ನೀಟಾಗಿತ್ತು. ಡಾನ್ಸಿಗೆ ಅಂತ ಜಾಸ್ತಿ ತೋರಿಸಿದ್ದೀರ ನೀವು. ಓಕೆ, ಫ್ಲಿಪ್ಸ್ ಹಾಗೇನೆ ಬೇಕಾಬಿಟ್ಟು ಅಲ್ಲಿ ಸುಮ್ಮನೆ ಎಂತ ಹೇಳ್ತಾರೆ ಬಿರ್ಕುನ್ ಪನ್ಪೆ ಇರತ್ತೆ ಅಂಚ ಮಂದ ಸರ್. ಎಸ್, ಸೊ ದ್ಯಾಟ್ ವಾಸ್ ಗುಡ್. ಸೊ ಅವೇ ಗ್ರೇಟ್ ಪಾಯಿಂಟ್ ಇರಲ್ಲ. ಕೊರಿಯೋಗ್ರಫಿ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಯುಟಿಲೈಸ್ ಮಾಡ್ಕೊಂಡಿದ್ದೀರಾ ಡಾನ್ಸರ್ಸನ್ನು, ಅಂದರೆ ಈ ಗ್ರೂಪ್ ರೌಂಡ್ ಅಂತ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದೀರಾ ಅವಳ ಜೊತೆ. ಆಲ್ ದ ಬೆಸ್ಟ್ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಆ್ಯಂಡ್ ಸ್ಪೆಷಲ್ ನಮ್ಮ ಮಂಜಿತ್ ಸರ್ ಬಗ್ಗೆ ಹೇಳಲೇಬೇಕು. ಉಳಿದವರು ಸೆಮಿ ಕ್ಲಾಸಿಕಲ್ ಪರ್ಫಾರ್ಮ್ ಮಾಡಬೇಕಿದ್ರೆ ಯಾರೂ ಕೂಡ ಗೆಜ್ಜೆಯನ್ನು ಕಟ್ಟೋದಿಲ್ಲ, ಬಿಕಾಸ್ ತಾಳ ತಪ್ಪದವಾಗ ಗೊತ್ತಾಗತ್ತೆ ಅಂತೇಳಿ. ಆದರೆ ಗೆಜ್ಜೆ ಕಟ್ಟಿ ಸೆಮಿ ಕ್ಲಾಸಿಕಲ್ ಕಥಕ್ಕನ್ನು ಮಾಡುವಂತಹ ಕೊರಿಯೋಗ್ರಫರ್ ಯಾರು ಇದ್ದರೆ ಅದು ಮಂಜಿತ್ ಸರ್ ಮಾತ್ರ. ಅದು ಜೋರಾಗಿ ತಾಳೆ. ಆ್ಯಂಡ್ ಆಲ್ ಟು ಅನ್ವಿತಾ ಮೇಡಮ್. ಓಕೆ, ಹಾಯ್ ಎವ್ರಿವನ್. ಹಾಯ್. ಓಕೆ, ನೀವು ಹೇಳಿದ್ದು ಕರೆಕ್ಟು. ಯಾಕಂತಂದರೆ ನಾನು ಅವ್ರದ್ದು ರೀಲ್ಸ್ನ ಫಾಲೋ ಮಾಡ್ತೀನಿ. ಕಥಕ್ ಆಗಿರ್ಬೋದು ಅಥವಾ ಏನು ಮಾಡ್ತಾರೆ ತುಂಬ ಬ್ಯೂಟಿಫುಲ್ಲಾಗಿ ಮಾಡ್ತಾರೆ. ಐ ಆಮ್ ನಾಟ್ ಅ ಕ್ಲಾಸಿಕಲ್ ಡ್ಯಾನ್ಸರ್. ಅವ್ರು ಮಾಡೋದನ್ನು ಮಾಡೋಕೆ ಅವ್ರು ಆದರೂ ಸೇವ್ ಮಾಡಿಟ್ಟಿದ್ದೀನಿ, ಬಟ್ ಆದರೂ ಸೇವ್ ಮಾಡಿಟ್ಟಿದ್ದೀನಿ ಒಂದಲ್ಲ ಒಂದಿನ ಮಾಡಬೇಕು ಅಂತಂದ್ಬಿಟ್ಟು. ಆ್ಯಂಡ್ ನಾ ಟೀಮ್ ಬಗ್ಗೆ ಡೆಫಿನೆಟ್ಲಿ ಹೇಳಬೇಕು. ಯು ಹ್ಯಾವ್ ವೆರಿ ಬ್ಯೂಟಿಫುಲ್ ಡ್ಯಾನ್ಸರ್ಸ್. ಪ್ರತಿಯೊಬ್ಬರು ಹೆಣ್ಮಕ್ಳು ಎಷ್ಟು ಬ್ಯೂಟಿಫುಲ್ಲಾಗಿ ತುಂಬ ಎಲಿಗೆಂಟ್ ಆಗಿದ್ದಾರೆ. ಆ್ಯಂಡ್ ಆ ಒಂದು ಬ್ಯೂಟಿ ಏನಿದೆ ಅಲ್ಲ, ಇಡೀ ಒಂದು ಈ ಒಂದು ಹಾಲನ್ನೇ ಮುಟ್ತಾ ಇದೆ. ಆ್ಯಂಡ್ ಹಾಗೆಯೇ ನಾಗರಾಜ್ ಸರಿಗೂ ಮುಟ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನಾನು ಏಕಪತ್ನಿ ವೃತಸ್ಥ, ಹಾಗಾಗಿ ಪರಸ್ತ್ರೀಯರನ್ನು ಕಣ್ಣೆತ್ತು ಕೂಡ ನೋಡುವುದಿಲ್ಲ. ಈ ಮಾತು ನೆನಪಿರಲಿ, ನನಗೆ ಬೇಕಾಯ್ತು ಫುಲ್ ಶೋ ಮುಗಿಯೋ ತನಕ. ಒಂದೇ ಸೌಮ್ಯ, ಏಕಪತ್ನಿ ವೃತಸ್ಥ, ನೆನಪಿರಲಿ ಈ ಮಾತು. ಒಂದೇ ಸೌಮ್ಯ. ಎಸ್, ನೋಡು. ನಿಮಗಿನ್ನೂ ಮದುವೆ ಆಗಿಲ್ವಾ? ಇಲ್ಲ ಮೇಡಮ್, ಇಲ್ಲ ಮೇಡಮ್. ಸೀರಿಯಸ್ಲಿ? ನಾನು ಸೌಮ್ಯನಿಗೋಸ್ಕರ ಕಾಯ್ತಾ ಇದ್ದೇನೆ. ಸೆಪ್ಟೆಂಬರ್ ಸೌಮ್ಯಗೋಸ್ಕರ ಸುಮಾರು ಜನ ಕಾಯ್ತಾ ಇದ್ದಾರೆ. ಬಟ್ ಸೌಮ್ಯ ಯಾರಿಗೆ ಸಿಗಬೇಕೋ ಅವರಿಗೆ ಸಿಗ್ತಾರೆ. ಕಮಿಂಗ್ ಬ್ಯಾಕ್ ಟು ದ ಪರ್ಫಾರ್ಮೆನ್ಸ್, ವೆಲ್ ತುಂಬ ಚೆನ್ನಾಗಿತ್ತು. ನಿಮ್ಮ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಸ್ಟಾರ್ಟಿಂಗ್ ಪಾಯಿಂಟಿಂದ ಟಕ್ಕಿಂದ ಹಿಡಿದು ಎಂಡ್ ಜಿಕ್ವರೆಗೂ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಆ್ಯಂಡ್ ಎಲ್ಲೂ ಮಿಸ್ ಹೊಡೆದಿಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಜೆರಾಕ್ಸ್ ಕಾಪಿ ಅಂಥೇಳಿ, ಆ ಥರ ಡ್ಯಾನ್ಸ್ ಮಾಡಿದಿರ. ಸೊ ವೆರಿ ಎಲಿಗೆಂಟ್, ವೆರಿ ಬ್ಯೂಟಿಫುಲ್ ಆ್ಯಂಡ್ ಪರ್ಫೆಕ್ಟಾಗಿ ಮಾಡಿದಿರ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಓಕೆ ಟೀಮ್, ನಿಮಗೆ ಆಲ್ ದಿ ಬೆಸ್ಟ್ ಹೇಳೋದಕ್ಕಿಂತ ಮುಂಚೆ ಸುಧಾಮ ಒಂದ್ಸಾರಿ ತೋರಿಸ್ಬೋದು ಝಲಕ್. ಅಗೇನ್ ಅಂಡ್ ಅಗೇನ್ ಬರಲಿ ನಮ್ಮ ಕರ್ನಾಟಕ ಜೋರಾಗಿ ಚಪ್ಪಾಳೆ. क्या बात है, बरली जोराಗಿ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಸುಧಾಮ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ನೆಕ್ಸ್ಟ್ ಹೋಪ್ ಮಾಡೋಣ ಫಿನಾಲಿಯಲ್ಲಿ ಇದಕ್ಕೂ ಜಬರ್ದಸ್ತಾಗಿ ನೋಡೋ ಸೌಭಾಗ್ಯ ಸಿಗತ್ತೆ ಅಂತ ಹೇಳಿ. ವಿಶ್ ಯು ಆಲ್ ದ ಬೆಸ್ಟ್ ದೇಶ್ನ. ಥ್ಯಾಂಕ್ ಯು. ಓಕೆ, ಅದ್ಭುತವಾದಂತಹ ಪರ್ಫಾರ್ಮೆನ್ಸ್. ಸೊ ಒಂದು ಎಪಿಸೋಡ್ ಮುಗ್ದದ್ದೇ ಗೊತ್ತಾಗಿಲ್ಲ, ಹಂಗಿತ್ತು ಇವತ್ತಿನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲೂ ಕೂಡ. ಒಂದಕ್ಕಿಂತ ಒಂದು ಜಬರ್ದಸ್ತಾಗಿ, ಒಂದು ಗ್ರೂಪ್ಗಿಂತ ಇನ್ನೊಂದು ಗ್ರೂಪು ಸೆಮಿಫಿನಾಲಿಲಿ ತಾ ಮುಂದು ಅಂತ ಈ ಸೆಮಿಫಿನಾಲಿಗೆ ರಂಗನ್ನು ಏರಿಸ್ತಾ ಇದ್ರು. ಆದರೆ ಇದೆಲ್ಲ ಮುಗಿದ ಮೇಲೆ ನಮ್ಮಲ್ಲಿ ಕಾಡುವಂತಹ ಕಡೆಯ ಪ್ರಶ್ನೆಯೇ ಯಾವುದು? ಈ ವಾರದ ಬೆಸ್ಟ್ ಟೀಮ್ ಯಾವುದು ಅಂತ ಹೇಳಿ. ಓಕೆ, ನಂಗಂತೂ ಎಲ್ಲ ಟೀಮು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದು. ಅದರಲ್ಲಿ ದಿ ಬೆಸ್ಟ್ ಟೀಮನ್ನು ಹುಡುಕುದೇ ಒಂದು ಕಷ್ಟದ ವಿಷಯ. ಸೊ ಆ ಕಷ್ಟದ ವಿಷಯ ನಮ್ಮ ಕಡೆ ಬರಲ್ಲ, ನಮ್ಮ ತ್ರಿಮೂರ್ತಿಗಳ ಕಡೆ. ಅವರಿಗೇನೆ ಆ ಒಂದು ಟೆನ್ಷನ್ ಏನಿದ್ರು ಕೂಡ. ಸೊ ಸುಮಿತಾ ಅವರಿಗೆ ಆಲ್ರೆಡಿ ಸ್ವೆಟ್ ಆಗ್ತಾ ಉಂಟು, ಎಲ್ಲಿ ನಂಗೆ ಬೈತಾರ ಏನೋ ಅಂತ ಎಲ್ಲ ಹೇಳಿ. ಪರವಾಗಿಲ್ಲ. ಓಕೆ, ಸೊ ಇವತ್ತಿನ ಬೆಸ್ಟ್ ಟೀಮ್ ಯಾವುದಿದೆ ಅನ್ನೋದನ್ನು ಕೇಳುವಂಥ ಹೊತ್ತು. ಅದಕ್ಕೋಸ್ಕರ ನಾನು ನಮ್ಮ ಇವತ್ತಿನ ಸ್ಪೆಷಲ್ ಗೆಸ್ಟ್, ನಮ್ಮ ಪ್ರೀತಿಯ ಅನ್ವಿತಾ ಸಾಗರ್ ಅವರನ್ನು ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆಯ ಮುಖಾಂತರ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಸೊ ಲೆಟ್ಸ್ ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲೋಸ್ ಟು ವೆರಿ ಬ್ಯೂಟಿಫುಲ್ ಲೇಡಿ ಅನ್ವಿತಾ ಸಾಗರ್ ಆನ್ ಸ್ಟೇಜ್ ಪ್ಲೀಸ್. ಒಬ್ರು ಬೇತಾಳದ ಕಥೆಯನ್ನ ಹೇಳಿದ್ರೆ ಇನ್ನೊಬ್ರು ಶಿವತಾಂಡವನ್ನ ಮಾಡಿ ತೋರಿಸಿದ್ರು. ಲಾಸ್ಟಲ್ಲಿ ಕೊನೆಯಲ್ಲಿ ಸೆಮಿ ಕ್ಲಾಸಿಕಲ್ನ ಝಲಕನ್ನ ತೋರಿಸಿ ಆದಮೇಲೆ ಈ ನಾಲ್ಕರೊಳಗೆ ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಯಾರು ಆಗ್ತಾರೆ ಎನ್ನುವಂತಹ
ಬೇತಾಳ ಕೇಳಿದಂತಹ ಯಕ್ಷ ಪ್ರಶ್ನೆಗೆ ತ್ರಿಮೂರ್ತಿಗಳು ಉತ್ತರ ಹೇಳ್ತಾರೆ. ಅದನ್ನು ಹೇಳೋದಕ್ಕೆ ನಮ್ಮ ಜೊತೆಗೆ ನಮ್ಮ ಕರುನಾಡಿನ ಹೆಮ್ಮೆಯ ಕಲಾವಿದೆ, ಅಭಿನಯದ ಮೂಲಕ 7 ಕೋಟಿ ಜನರ ಹೃದಯವನ್ನು ಗೆದ್ದಿರುವಂತಹ ಅಭಿನಯ ಚತುರೆ ಅನ್ವಿತಾ ಸಾಗರ್ ನಮ್ಮ ಜೊತೆಗಿದ್ದಾರೆ. ಸೊ ಮೇಡಮ್, ಜಡ್ಜಸ್ ನಿಮ್ಗೆಲ್ಲೋ ಒಂದು ಗ್ರಾಮಪೂರ್ಣ ಸಿಗ್ನಲ್ ಅನ್ನು ಪಾಸ್ ಮಾಡ್ತಾರೆ. ಈ ವಾರದ ಬೆಸ್ಟ್ ಟೀಮ್ ಯಾವುದು ಅಂತ ಹೇಳಿ. ಓಕೆ, ಸೊ ಡೆಫಿನೆಟ್ಲಿ ಆಡಿಯನ್ಸ್ ಮನಸ್ಸಲ್ಲಿ ಅವರ ಇವರ ಅಂತ ಕನ್ಫ್ಯೂಷನ್ಸ್ ಇರ್ಬೋದು. ಸೊ ಆ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಗಬೇಕಾದ್ರೆ ನಮ್ಮ ಸ್ಪೆಷಲ್ ಗೆಸ್ಟ್ ಹೇಳ್ತಾರೆ ಇವತ್ತಿನ ವಿನ್ನರ್ ಯಾರು ಅನ್ನೋದನ್ನು, ಇವತ್ತಿನ ಬೆಸ್ಟ್ ಗ್ರೂಪ್ ಆಫ್ ದಿ ವೀಕ್ ಯಾರು ಅನ್ನೋದನ್ನು. ಓವರ್ ಟು ಅನ್ವಿತಾ ಅವರೇ. ಅದಕ್ಕಿಂತ ಮೊದಲು ಈ 4 ಪರ್ಫಾರ್ಮೆನ್ಸನ್ನು ನೋಡಿದ ಮೇಲೆ ಓವರ್ ಆಲ್ ಹೇಗೆ ಅನ್ನಿಸ್ತು ಮೇಡಮ್ ಕರ್ನಾಟಕ ಬೆಸ್ಟ್ ಡಾನ್ಸರ್ ಜೂನಿಯರ್ಸ್ನ ಸೆಮಿಫಿನಾಲೆ? ಡೆಫಿನೆಟ್ಲಿ ತುಂಬ ಚೆನ್ನಾಗಿತ್ತು. ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಆ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ಮೀರಿ ಮಾಡಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ತುಂಬ ಖುಷಿ ಆಯಿತು. ಯಾಕಂದರೆ ಟ್ವಿಸ್ಟರ್ಸ್ನವರು ಬರ್ತಾ ಇರ್ತಾರೆ ಮಂಗಳೂರಿಗೆ, ಬಟ್ ನಾನು ಮೂಡುಬಿದ್ರೆಗೆ 1 hour ಡ್ರೈವ್ ಮಾಡ್ಕೊಂಡು ಬಂದಿದ್ದೀನಿ ಅಂತಂದರೆ ನಾನು ಬರ್ತಾನೆ ಅಂದ್ಕೊಳ್ತಿದ್ದೆ ಹೆಂಗಿರುತ್ತೆ, ಏನಾಗುತ್ತೆ, ಫುಲ್ ಬಿಲ್ಡಪ್ ಕೊಟ್ಟಿದ್ದಾರೆ ಬೇರೆ ಸೂರಜ್ ಸರು, ಏನು ಕತೆ ಅಂತ ಅಂದ್ಬಿಟ್ಟು. ಬಟ್ ಆದರೆ ಆ ಬಿಲ್ಡಪ್ಪಿಗೆ ಆ 1 hour ಡ್ರೈವ್ ಮಾಡ್ಕೊಂಡು ಬಂದಿದ್ದಕ್ಕೆ ಖುಷಿ ಆಯಿತು. ಆ್ಯಂಡ್ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ದಟ್ ಐ ವಾಸ್ ಹಿಯರ್ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಟು ಟ್ವಿಸ್ಟರ್ಸ್, ದ ಹೋಲ್ ಗ್ರೂಪ್. ಆ್ಯಂಡ್ ಹಾಗೆಯೇ ಕೆಲವೊಬ್ಬರು ಹಳೆ ಫೇವ್ರೇಟ್ಸ್ನ ನೋಡೋಕ್ಕೆ ಒಂದು ಚಾನ್ಸ್ ಸಿಕ್ತು. ಆ್ಯಂಡ್ ಚೆನ್ನಾಗಿದೆ, ಆ ಸೀಟ್ ಚೆನ್ನಾಗಿದೆ, ಗೆಸ್ಟ್ ಆಗಿ ಬರೋದೇ ಚೆನ್ನಾಗಿದೆ. ಯಾವಾಗಲೂ ನಾವು ಆ ಕಡೆ ಬರೋದು, ಈಗ ನೀವೆಲ್ಲ ಈ ಕಡೆ ಬರ್ತದೆ, ಅದು ನಂಗೆ ತುಂಬ ಖುಷಿ ಆಗುತ್ತೆ. ಅದು ಗೊತ್ತು. ಸೊ ಬಟ್ ಎನಿವೇಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಲ್ ದ 3 ಜಡ್ಜಸ್ ಆರ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಬ್ಯೂಟಿಫುಲ್ ವರ್ಕ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಟೀಮ್ಸ್ ಕೂಡ ಅಷ್ಟೇ ಏನು ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತೇಳಿ ನನಗೆ ಗೊತ್ತು. ಸೊ ಆದರೂ ಆ ಕಷ್ಟನ ತಡ್ಕೊಂಡು ತುಂಬ ಚೆನ್ನಾಗಿ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಒನ್ಸ್ ಅಗೇನ್ ಮೇ ದ ಬೆಸ್ಟ್ ಟೀಮ್ ವಿನ್. ಬಟ್ ಇವತ್ತಿನ ಸೆಮಿಫಿನಾಲೆಯ ಬೆಸ್ಟ್ ಗ್ರೂಪ್ ಆಫ್ ದ ವೀಕ್ ಆಫ್ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ ಈಸ್, ಬಿಲ್ಡಪ್ ಕೊಡಲ ನಾನು ಕೊಟ್ಕೊಳ್ಳಿ. ಸೊ ಯಾರಾಗಿರ್ಬೋದು ಅಂತ ಹೇಳಿ ನಿಮ್ಮ ಒಂದು ಅಭಿಪ್ರಾಯ? ಸಾರಿ, ಯಾರಾಗಿರ್ಬೋದು? ಯಾರು? ಕಾರ್ಕಳ, ಉಡುಪಿ ಎಲ್ಲ ಬರುತ್ತೆ, ಎಲ್ಲ ಜಿಲ್ಲೆ ಕೂಡ ಬರುತ್ತೆ. ಓಕೆ, ಸೊ ಓಕೆ, ನಾನು ಇವಾಗ ಆ ಕಡೆಯಿಂದ ಬಂದಿದ್ದೀನಿ. ನೀವು ಈ ಕಡೆ ಮಂಗಳೂರಿಂದ. ಮಂಗಳೂರಿಗೆ ಹತ್ರ ಆಗಿರೋವಂಥ ಊರು ಯಾವುದು? ಭಟ್ಕಳ. ನಮ್ಮದು ಮೂಡುಬಿದ್ರೆ. ಮೂಡುಬಿದ್ರೆಗೂ 1 hour. ಬಟ್ ಆ ಕಡೆ ಹೋದರೆ ಅಫ್ಕೋರ್ಸ್ ನಮ್ಮ ಕೃಷ್ಣ ನಗರಿ. ಇವಾಗಷ್ಟೇ ರೀಸೆಂಟಾಗಿ ಜನ್ಮಾಷ್ಟಮಿನ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ ನಮ್ಮ ಕೃಷ್ಣನ ಊರು ಉಡುಪಿಯ. ಎಸ್, ಡೆಫಿನೆಟ್ಲಿ ಒಳ್ಳೆ ಚಪ್ಪಾಳೆ ಬರ್ತಾ ಇದೆ. ಬನ್ನಿ, ದ ಲಾಸ್ಟ್ ಮಂಜಿತ್ ಅವ್ರ ಗ್ರೂಪ್ ದೀಕ್ಷಾ ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿ ಉಡುಪಿ. So let's give a huge round of applause to Dishna Extreme Dance Academy ಉಡುಪಿ. ಬರಲಿ ಜೋರಾದಂತಹ ಚಪ್ಪಾಳೆ. ಇವತ್ತಿನ ನಮ್ಮ ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ ಜೂನಿಯರ್ ಸೆಮಿಫಿನಾಲೆಯ ಮೊದಲನೆಯ ವಾರದ ಅತ್ಯುತ್ತಮ ತಂಡ ಪ್ರಶಸ್ತಿ ಹೋಗ್ತಾ ಇದೆ ನಮ್ಮ ದೀಕ್ಷಾ ಅಂಡ್ ಅವರ ಕಂಪ್ಲೀಟ್ ಆಗಿರುವಂತಹ ಟೀಮ್ಗೆ. ಲೆಟ್ಸ್ ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲೋಸ್ ಟು ದೆಮ್. ಕೊರಿಯೋಗ್ರಾಫರ್ಸ್ ಕೂಡ ಮೇಲ್ಗಡೆ ಬರ್ಬೋದು ಅಲ್ವಾ? ಕೊರಿಯೋಗ್ರಾಫರ್ಸ್ ಕೂಡ ಪ್ಲೀಸ್ ಮೇಲ್ಗಡೆ ಬನ್ನಿ. ಇನ್ನೊಮ್ಮೆ ಜೋರದ ಚಪ್ಪಾಳೆ ಬಲಿ. ದ ಹೋಲ್ ಟೀಮ್ ಹ್ಯಾಸ್ ಡನ್ ಅ ವೆರಿ ಬ್ಯೂಟಿಫುಲ್ ಜಾಬ್ ಆ್ಯಂಡ್ ಹಿಯರ್ ಇಟ್ ಗೋಸ್ ದ ಬೆಸ್ಟ್ ಗ್ರೂಪ್ ಆಫ್ ದ ವೀಕ್. ದೀಕ್ಷಾ ಆ್ಯಂಡ್ ಟೀಮ್ ಬರಲಿ ಜೋರಾದಂತಹ ಚಪ್ಪಾಳೆ. ಹೋಗಿ ಒಮ್ಮೆ ಜೋರಾದಂತಹ ಚಪ್ಪಾಳೆ. ದೀಕ್ಷಾ make some noise once again. ಜೋರಾಗಿ ಬರಲಿ ಸೌಂಡ್ ಟೀಮ್ ಎಕ್ಸ್ಟ್ರೀಮ್. Congratulations sir, Dishna and team.
ಇವತ್ತಿಗೆ ನಮ್ಮ ಒಂದು ಎಪಿಸೋಡ್ ಮುಗಿಯಿತು. ಬೆಸ್ಟ್ ಗ್ರೂಪ್ ಯಾವುದು ಈ ವೀಕಿಂದು ಅಂತ ಗೊತ್ತಾಯಿತು. ಸೊ ಈಗ ನಮ್ಮ ಸ್ಪೆಷಲ್ ಗೆಸ್ಟ್ ವಾಪಸ್ ಹೋಗುವಂತಹ ಹೊತ್ತು. ಸೊ ನಮ್ಗೆ ಕಳಿಸ್ಲಿಕ್ಕೆ ಮನಸ್ಸಿಲ್ಲ, ಬಟ್ ಏನು ಮಾಡೋದು, ಅನಿವಾರ್ಯ ಅವರಿಗಿದೆ, ಅವರಿಗೆ ಶೂಟಿಂಗ್ ಇದೆ, ಅವರು ವಾಪಸ್ ಬೆಂಗಳೂರಿಗೆ ರೀಚ್ ಆಗಲೇಬೇಕು. ಸೊ ಅನ್ವಿತಾ ಅವರೇ, ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬಂದು ಸಮಯ ಕಳೆದದಕ್ಕೆ. ಆ್ಯಂಡ್ ಇವರಿಗೆ ನಮ್ಮ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ನಿತಿನ್ ಅವರು ಒಂದು ಹೂಗುಚ್ಚನ್ ಕೊಡಬೇಕು, ಯಾಕಂದರೆ ಕಾರ್ಯಕ್ರಮದ ನೆನಪು ಅವರ ಮನಸ್ಸಲ್ಲಿ ಸದಾ ಇರುತ್ತೆ. ಇದು ನಮ್ಮ ಒಂದು ಪ್ರೀತಿಯ ನೆನಪು ಅಂತ ಹೇಳ್ಬೋದು. ಸೊ ಲೆಟ್ಸ್ ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು ವೆರಿ ಬ್ಯೂಟಿಫುಲ್ ಆ್ಯಂಡ್ ಟ್ಯಾಲೆಂಟೆಡ್ ಅನ್ವಿತಾ ಸಾಗರ್. ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ನ ಡೈರೆಕ್ಟರ್ ಆ್ಯಂಡ್ ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿಯ ಕೊರಿಯೋಗ್ರಫರ್ ಆಗಿರುವಂತಹ ನಿತಿನ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮತ್ತೆ ಶುಭ ಹಾರೈಕೆ ನಮ್ಮ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ಸ್ನ ಪರವಾಗಿ 7 ಕೋಟಿ ಕನ್ನಡಿಗರ ಪರವಾಗಿ ನಿಮ್ಮ ಮುಂದಿನ ಎಲ್ಲ ಪಯಣಗಳು ಕೂಡ ಶಿಖರದ ಉತ್ತುಂಗವನ್ನು ತಲುಪುವಂತಾಗಲಿ, ಕನ್ನಡಿಗರ ಹೃದಯವನ್ನು ತಣಿಸುವಂತಾಗಲಿ. ಅಭಿನಯದ ಮೂಲಕ ಮತ್ತೆ ನಮ್ಮ ಕಿರುತೆರೆಯ ಹಿರಿತೆರೆಯ ಮೂಲಕ ನಮ್ಮ ಮನೆಯ ಬಾಗಿಲಿಗೆ ಬರ್ತಾ ಇರಿ ಅಂತ ಹಾರೈಸಿಕೊಳ್ತಾ ಒನ್ಸ್ ಅಗೇನ್ ಕರ್ನಾಡು ಒಂದು ಜೋರಾದ ಚಪ್ಪಾಳೆಗಳೊಂದಿಗೆ ಬೀಳ್ಕೊಳ್ತಾ ಇದ್ದೇವೆ. ಮತ್ತೆ ಸಿಗೋಣ ಫಿನಾಲಿಯಲ್ಲಿ. ಪ್ರೀತಿಯ ಮಾತುಗಳಿಂದ ಬೀಳ್ಕೊಳ್ತಾ ಇದ್ದಾರೆ, ಬರ್ಲಿ ಜೋರ ಚಪ್ಪಾಳೆ. ನಾನು ಹಾಗೆ ಆಶಿಸ್ತಾ ಇದ್ದೀನಿ ಈ ಶೋ ಮುಗಿಯೋದ್ರೊಳಗಡೆ ಆ ಸಾಂಗ್ ಬಂತಲ್ಲ, ಮೈ ಮ್ಯಾರೇಜ್ ಇಸ್ ಫಿಕ್ಸ್ಡ್, ಅದು ಕೂಡ ನಿಮ್ಗಾಗ್ಲಿ ಅಂತಂದ್ಬಿಟ್ಟು. ಸೌಮ್ಯ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಮೇ ಬಿ ಏನೋ ಒಂದು ಅಕ್ಕಿ ಕಾಳು ಜಾಸ್ತಿನೇ ಇರಲಿ, ಹೇಳ್ಕೊಟ್ಬಿಡಿ ಅನ್ಕೊಂಡು. ಏನೇನು ಇಲ್ಲ, ಒಂದೇ ಸಾರಿ ಹೇಳೋದು, 2 ಸಾರಿ ಹೇಳಿದ್ರೆ ಸೂರಜ್ ಸರ್ ಮತ್ತೆ ಮಾತಾಡ್ತಾರೆ. ಬಟ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸ್ಪಂದನ ಆ್ಯಂಡ್ ಆಲ್ ದಿ ಜಡ್ಜಸ್, ನಿತಿನ್ ಸರ್, ಟ್ವಿಸ್ಟರ್ಸ್, ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್, ಥ್ಯಾಂಕ್ ಯು ಒನ್ಸ್ ಅಗೇನ್. ಚೆನ್ನಾಗಿ ಮಾಡಿ ಆ್ಯಂಡ್ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ ಜೂನಿಯರ್ ಸೆಮಿ ಫಿನಾಲೆ. ಸೊ ಇವತ್ತಿಗೆ ನಮ್ಮ ಒಂದು ಎಪಿಸೋಡ್ ಮುಗಿತಾ ಇದೆ. ಇನ್ನೊಂದು ಎಪಿಸೋಡ್ ಮುಖಾಂತರ ನಾವು ನಿಮ್ಮ ಮನಸ್ಸು ಹಾಗೆಯೇ ಮನೆಗೆ ಖಂಡಿತವಾಗ್ಲೂ ಕೂಡ ಬರ್ತೇವೆ. ಅಲ್ಲಿ ತನಕ ನೋಡ್ತಾ ಇರಿ ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ ಜೂನಿಯರ್ಸ್ ಹಾಗೆಯೇ ಸ್ಪಂದನ ವಾಹಿನಿ. ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕ.